ಒಂದು ನೀವು ಹೊರಗಿದ್ದೀರಿ, ಇಲ್ಲಿ ಒಂದು ಪೇಷಂಟ್ ಮಂಜೀಶ್ವರದವರು, ಏನು ಹೆಸರು ಅವ್ರದ್ದು? ಹನೀಫ್ ಅಂತೇಳಿ. ಅವರು 5 ವರ್ಷದಲ್ಲಿ ಮನೆ ಬಿಟ್ಟು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗ್ತಾ ಇದ್ರು. 5 ವರ್ಷದಿಂದ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿ ಯಾರಿಗೂ ಬೇಡ, ಮನೆಯವರಿಗೆ ಬೇಡ, ಯಾರಿಗೂ ಬೇಡ. ಅವರು ಮನೆಯವರಲ್ಲಿ ಹೇಗಿತ್ತಂದ್ರೆ, ಅವರು ಇಲ್ಲದಿದ್ರೆ ಒಳ್ಳೇದಿತ್ತು ಅಂತೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ರು. ಅಷ್ಟು ಬೇಡದಂತ ವ್ಯಕ್ತಿ, ಸಮಾಜಕ್ಕೆ ಬೇಡ ಅಂತೇಳಿ ಒಂದು ಇದರಲ್ಲಿ ಬೂತ್ ಬಂಗ್ಲೆಯಲ್ಲಿ ನಾಯಿ ಪಟ್ಟಿಗೆ ಮಲಗ್ತಾ ಇದ್ರು. ಇಲ್ಲಿ ನಮ್ಮ ಮಂಜೇಶ್ವರ ಬಾರ್ಡರ್. ನಮಗೆ ಒಂದು ಜನ ಅವರ ಬಗೆಯಲ್ಲಿ ತುಂಬಾ ಹೇಳಿದ್ರು. ಮೊದಲು ಫಾರಿನ್ ಅಲ್ಲಿ ಇದ್ರು, ಅವ್ರದ್ದು ಪಾಸ್ಪೋರ್ಟ್ ಇದೆ, ಎಲ್ಲ ಇತ್ತು, ಏನೋ ಒಂದು ಮೈಂಡ್ ಅವ್ರದ್ದು ಹಾಲಾಗಿದೆ ಟೆನ್ಷನ್ ಅಲ್ಲಿ. ಅದರ ನಂತರ ಡ್ರಿಂಕ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ 5 ವರ್ಷದಿಂದ ಮನೆಯಿಂದ ಹೊರಗೆ. ಇದೇ NGOs ಅಲ್ಲಿ ನಾವು ಬಂದು ಇವ್ರ ಹತ್ರ ಮಾತನಾಡಿ ಇವರು ನಮ್ಗೆ ಒಳ್ಳೆ ಸಹಕಾರ ಮಾಡಿದ್ದಾರೆ. ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು 1 ವರ್ಷ ಇಲ್ಲಿ ಟ್ರೀಟ್ಮೆಂಟ್ ಮಾಡಿ 1 ವರ್ಷದಲ್ಲಿ ಗುಣಮುಖರಾಗಿ ಇಲ್ಲಿಂದ ಡೈರೆಕ್ಟ್ ಮನೆಯವರು ಬರಲಿಲ್ಲ 1 ವರ್ಷ ನೋಡ್ಲಿಕ್ಕೆ. ನಾವೇ ಇಲ್ಲಿ ಎಂಟರ್ ಮಾಡಿದ ಕಾರಣ ತಿಂಗಳಿಗೆ ಬರ್ತಾ ಇದ್ದದ್ದು. ಅದರ ನಂತರ ಈಗ ವೀಸಾ ಹಾಕಿ ನಮ್ಮೊಂದು ಫ್ರೆಂಡ್ ಸಿರಾಜ್ ಅಂತಿದ್ದಾನೆ, ಅವರು ಅವನಿಗೆ ವಿಸಿಟ್ ವೀಸಾದಲ್ಲಿ ಕರೆದು ಒಂದು ಜನ ಬೇಕಿತ್ತು ಒಂದೊಂದು ಸೂಪರ್ ಮಾರ್ಕೆಟ್ಗೆ. ನನಗೆ ಫೋನ್ ಮಾಡಿದ. ಅವಾಗ ನಾನು ಹೇಳಿದ್ದಾರೆ, ಹೀಗೆ ಒಂದು ಜನ ಇದ್ದಾರೆ, ಗುಣಮುಖರಾಗಿದ್ದಾರೆ, ಒಳ್ಳೆ ಇದ್ದಾರೆ. ರೆಕಮೆಂಡ್ ಮಾಡಿದಾಗ ಅವರು ವಿಸಿಟ್ ವೀಸಾ ಟಿಕೆಟ್ ಇಲ್ಲಿಂದವೇ ನಾವು ಏರ್ಪೋರ್ಟ್ಗೆ ತಗೊಂಡು ಹೋದದ್ದು. ಅವರ ಮನೆಗೆ ಜಸ್ಟ್ ಮುಖ ತೋರಿಸಿ ತಾಯಿಗೆ ಹೆಂಡತಿ ಮಕ್ಕ ಅವರು ಅಲ್ಲಿಂದ ಆಯ್ತು ಹೋಗ್ಲಿ ನಂಬುದಿಲ್ಲ. ಅವರು 5 ವರ್ಷದಲ್ಲಿ ಅವರಿಗೆ ನೋಡಿ ನೋಡಿ ಸಾಕಾಗಿದೆ. ಅಂತವರು ಈಗ 2 ವರ್ಷ ಇತ್ತು ಅಲ್ಲ, 2 ವರ್ಷ ಆಯ್ತಲ್ಲ ಹನೀಫ್ ಹೋಗಿ, 2 ವರ್ಷ ಆಯ್ತು ದುಬೈಯಲ್ಲಿದ್ದಾರೆ. ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸಕ್ಕೆ ಹೋದವರು ಮ್ಯಾನೇಜರ್ ಆಗಿ 10 ಜನರನ್ನು ಕೆಲಸಕ್ಕಿಟ್ಟು ನಡೆಸ್ತಾ ಇದ್ದಾರೆ. ಒಳ್ಳೆ ಪೋಸ್ಟ್ ಅಲ್ಲಿ, ಒಳ್ಳೆ ಜಾಬ್ ಅಲ್ಲಿ. ಅವನ ಮಗನನ್ನು ಕರೆಸಿ ಅವನ ಜಾಬ್ ಮಾಡಿಕೊಟ್ರು. ಅವರು ಈಗ ಒಂದು ತಿಂಗಳಿಗೆ 30,000 ರೂಪಾಯಿ ಮನೆಗೆ ಕಲಿಸ್ತಾ ಇದ್ದಾರೆ. ಮಗಳಿಗೆ ಮದುವೆಗೆ ಹುಡುಕ್ತಾ ಇದ್ದಾರೆ. ಎಷ್ಟು ಸಟಪ್ ಅಲ್ಲಿ ಇದ್ದಾರೆ ಅಂದ್ರೆ ನೋಡಿದ್ರೆ ಖುಷಿ ಆಗ್ತದೆ. ಇದೇ ಆಶ್ರಮದಲ್ಲಿ ಇದ್ದವರು, 5 ವರ್ಷ ಫುಟ್ಪಾತ್ ಅಲ್ಲಿ ಇದ್ದವರು. ಅವ್ರದ್ದು ಮೊದಲಿದ್ದು ವಿಡಿಯೋ ಫೋಟೋಸ್ ಎಲ್ಲ ನನ್ನ ಹತ್ರ ಇದೆ ಆಯ್ತಾ. ಅವ್ರು ಈಗ ಹೇಗಿದ್ದರು, ದೇವರಿಗೆ ಯಾವತ್ತು ದೊಡ್ಡ ವಿಷಯ ಅಲ್ಲ. ನಮ್ಗೆ ನಾವು ಅದು ಇದು ಬೇಕು, ಧೈರ್ಯ ಬೇಕು. ಆ ಧೈರ್ಯ ತುಂಬಿ ನಾವು ಮುಂದೆ ಹೋಗ್ಬೇಕು. ಈಗ ನಮ್ಮ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೇವೆ. ಯಾಕೆಂದ್ರೆ MLA ಸಾಹೇಬರು ಬರುವಾಗ ಒಂದು ಅರ್ಧ ಗಂಟೆ ಲೇಟ್ ಆಗ್ತದೆ. ಅವ್ರು ಬಂದ್ರೆ ನಾವು ಜಾಯಿನ್ ಮಾಡ್ತೇವೆ. ಯಾಕೆಂದ್ರೆ ತುಂಬಾ ಹೊತ್ತು ಎಲ್ಲರನ್ನು ಕೂತ್ಕೊಳ್ಳಿಸುದು ಒಳ್ಳೆದಲ್ಲ ಅಂತೇಳಿ ನಾವು ಶುರು ಮಾಡ್ತೇವೆ. ಈದ್ ಉಲ್ ಫಿತ್ರ್ ಹಬ್ಬದ ಸಲುವಾಗಿ ತಮಗೆಲ್ಲರಿಗೂ ಈದ್ ಮುಬಾರಕ್, ಈದ್ ಹಬ್ಬದ ಶುಭಾಶಯಗಳು. ಅಬ್ದುಲ್ ರಾಜಿಕ್ ಉಲ್ಲಾಲ್ ವೈಯಕ್ತಿಕವಾಗಿ ರಸ್ತೆಯಲ್ಲಿ ಇರುವಂತಹ ಬಡ ನಿರ್ಗತಿಕರನ್ನು ಅಸ್ವಸ್ಥರಾಗಿ ಕಸದ ತೊಟ್ಟಿಯಿಂದ ಹೆಕ್ಕಿ ತಿನ್ನುವಂತಹ ಪರಿಸ್ಥಿತಿಯಲ್ಲಿದ್ದ ಸುಮಾರು 500ಕ್ಕೂ ಹೆಚ್ಚು ಮಂದಿಯನ್ನು ದೇರ್ಲಕಟ್ಟೆಯ KS ಹೆಗಡೆ ಹಾಸ್ಪಿಟಲ್ ಹಾಗೂ ಇನ್ನಿತರ ಆಸ್ಪತ್ರೆಗಳಲ್ಲಿ ಸುಮಾರು 60 ಲಕ್ಷಕ್ಕೂ ಹೆಚ್ಚಿನ ವೆಚ್ಚದಲ್ಲಿ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡಿ ಅವರನ್ನು ಗುಣಮುಖರಾಗಿ ಅವರವರ ಮನೆಗೆ ತಲುಪಿಸುವ ಕೆಲಸವನ್ನು ಮಾಡಿದ್ದಾರೆ. ವೈಯಕ್ತಿಕವಾಗಿ ನಡೆಸುತ್ತಿದ್ದಂತಹ ಕಾರ್ಯವನ್ನು ತನ್ನ ಸ್ನೇಹಿತರೊಂದಿಗೆ ಸಮಾನ ಮನಸ್ಸಿನ ಸ್ನೇಹಿತರನ್ನು ಒಟ್ಟುಗೂಡಿಸಿ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಎಂಬ ಒಂದು ಸಂಸ್ಥೆಯನ್ನು NGO ಹುಟ್ಟುಹಾಕಿ ಅದರ ಮೂಲಕ ಅನೇಕ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದಾರೆ. SSLC ಮತ್ತು PUC ನಂತರ ಮುಂದೇನು ಎಂಬ ಮಕ್ಕಳಿಗೆ ಗೈಡ್ಲೈನ್ಸ್ ಅನ್ನು ಕೊಡುವ ಕಾರ್ಯಕ್ರಮ, ನೀರಿಲ್ಲದ ಸಮಯದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ನೀರು ಇರುವುದಿಲ್ಲ, ಇಂತಹ ಸಮಯದಲ್ಲಿ ನೀರಿಲ್ಲದ ಸ್ಥಳಗಳಿಗೆ ನೀರನ್ನು ಪೂರೈಸುವ ಕಾರ್ಯಕ್ರಮ, ಶ್ರವಣ ದೋಷ ಇರುವವರಿಗೆ ಕೋಕ್ಲಿಯರ್ ಇಂಪ್ಲಾಂಟ್ ಕಿಟ್ ಅನ್ನು ನೀಡುವ ಕಾರ್ಯಕ್ರಮ, ಹಾಗೆ ರಕ್ತದಾನ ಶಿಬಿರ, ವೈದ್ಯಕೀಯ ಶಿಬಿರಗಳು ಹಾಗೂ ಉಚಿತ ಕನ್ನಡಕ ವಿತರಣಾ ಕಾರ್ಯಕ್ರಮ ಹಾಗೂ ಈಗಲೂ ಹೆಲ್ಪ್ ಇಂಡಿಯಾ ಫೌಂಡೇಶನ್ನ ವತಿಯಿಂದ ಮಹಿಳೆಯರಿಗೋಸ್ಕರ
ಉಚಿತವಾಗಿ ಹೊಲಿಗೆ ತರಬೇತಿ ಶಿಬಿರವನ್ನು ಆಯೋಜಿಸುತ್ತಾ ಇದ್ದೇವೆ. ಅದಲ್ಲದೆ ಅಂಗವೈಕಲ್ಯತೆ ಇರುವವರಿಗೆ ವೀಲ್ ಚೇರ್ ಇನ್ನಿತರ ಹಲವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದು ಹೆಲ್ಪ್ ಇಂಡಿಯಾ ಫೌಂಡೇಶನ್ ಎಂಬ ಸಂಸ್ಥೆಯನ್ನು ನಮ್ಮ ರಾಜಿಕುಲಾಲ್ ರವರ ಅಧ್ಯಕ್ಷತೆಯಲ್ಲಿ ಅವರು ಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ. ಹುಟ್ಟುಹಾಕಿ ನಾವು ಪ್ರತಿ ವರ್ಷವೂ ಈದ್ ಉಲ್ ಫಿತ್ರ್ ಹಾಗೂ ಈದ್ ಉಲ್ ಅಜ್ಹಾ ಎರಡು ಹಬ್ಬಗಳಿಗೆ ವೃದ್ಧರ ಬಾಲಿಗೆ ಬೆಳಕಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ಉತ್ತಮವಾದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವಂತಹ ರೋಹಿತ್ ಸ್ಯಾಂಕ್ಟಸ್ ರವರ ಈ ಪಶ್ಚಿಮ ರಿಹ್ಯಾಬಿಲಿಟೇಷನ್ ಸೆಂಟರ್ನಲ್ಲಿ ನಾವು ಅನೇಕ ವರ್ಷಗಳಿಂದ ನಮ್ಮ ಈ ಈದ್ ಉಲ್ ಫಿತ್ರ್ ಹಾಗೂ ಈದ್ ಉಲ್ ಅಜ್ಹಾ ಹಬ್ಬದ ಊಟವನ್ನು ಇಲ್ಲಿನ ವೃದ್ಧರೊಂದಿಗೆ ನಾವು ಹಂಚಿ ಇವರೊಂದಿಗೆ ಸೇರಿಕೊಂಡು ನಾವು ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದೇವೆ. ಇಂದು ನಾವೆಲ್ಲರೂ ಸೇರಿರುವಂತಹ ಕಾರಣವೂ ಇದೇ ಆಗಿದೆ. ಇಂದು ಮುಸಲ್ಮಾನರು ರಂಜಾನ್ ತಿಂಗಳ 30 ದಿವಸಗಳ ಕಠಿಣ ತರಬೇತಿಯ ನಂತರ ಸಹನೆ ಹಾಗೂ ಸಹಾನುಭೂತಿಯ ಕಠಿಣ ತರಬೇತಿಯ ನಂತರ ಇಂದು ಶವ್ವಾಲ್ ಇಸ್ಲಾಮಿಕ್ ಹಿಜ್ರಿ ಕ್ಯಾಲೆಂಡರ್ನಲ್ಲಿ ಇವತ್ತು ಆರಂಭದ ಶವ್ವಾಲ್ ದಿನವಾಗಿದೆ. ಇಂದು ನಾವು ಈದ್ ಉಲ್ ಫಿತ್ರ್ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಈ ಹಬ್ಬವನ್ನು ಇಂದು ನಾವು ಇದೇ ಪಶ್ಚಿಮ ರಿಹ್ಯಾಬಿಲಿಟೇಷನ್ ಸೆಂಟರ್ನ ಈ ಒಂದು ಆಶ್ರಮದಲ್ಲಿ ನಾವು ಹಬ್ಬದ ಊಟವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕಾಗಿ ಮಾಜಿ ಶಾಸಕರಾದ ವಿಧಾನಸಭಾ ವಿಪಕ್ಷ ಉಪನಾಯಕರಾದಂತಹ ಜನಾಬು ಯುಟಿ ಖಾದರ್ ಅವರು ನಮ್ಮನ್ನು ಬಂದು ಸೇರಬೇಕಾಗಿ ಈಗಾಗಲೇ ಬರ್ತಾ ಇದ್ದಾರೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮಕ್ಕೋಸ್ಕರ ಮಂಗಳೂರಿನ ಖ್ಯಾತ ನ್ಯಾಯವಾದಿ ಶ್ರೀಯುತ ಅರುಣ್ ಬಂಗೇರ್ ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಡಾಕ್ಟರೇಟ್ ಪುರಸ್ಕೃತ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಅರುಣ್ ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಉಳ್ಳಾಳ ಕೇಂದ್ರ ಜುಮ್ಮಾ ಮಸೀದಿಯ ಉಪಾಧ್ಯಕ್ಷರು, UH ಲಾಜಿಸ್ಟಿಕ್ಸ್ನ ಮಾಲಕರು, ಕೊಡುಗೈ ದಾನಿಯೂ ಆದ ನನ್ನ ಆತ್ಮೀಯ ಮಿತ್ರರು ಆದಂತಹ UH ಹಸನರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಸಾಮಾಜಿಕ ಕಾರ್ಯಕರ್ತೆ ಹಾಗೂ ಕೌನ್ಸಿಲರ್ ಆದಂತಹ ಸ್ವಾತಿಯವರು, ಶ್ರೀಮತಿ ಸ್ವಾತಿಯವರು, ಪವಿತ್ರ ಆಚಾರ್ಯರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾವೊಂದು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ JNB ಶಿಪ್ಪಿಂಗ್ ಇದರ ಮಾಲಕರಾದಂತಹ ಪಾಲುದಾರರಂತಹ ಮುಸ್ತಫರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನೊಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಚಂದ್ರ ಲೈಮ್ ಎಂಬ ಸಂಸ್ಥೆಯನ್ನು ನಡೆಸುತ್ತಿದ್ದಂತಹ ಉದ್ಯಮಿ ಬದ್ರುದ್ದೀನ್ ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನ್ಯಾಯವಾದಿ ನಮ್ಮ ಅರುಣ್ ಬಂಗೇರ್ರೊಂದಿಗೆ ಪ್ರಾಕ್ಟೀಷನ್ ಮಾಡ್ತಿರುವಂತಹ ರಾಜನ್ ರವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಬಹಳ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ರೋಹಿತ್ ಸ್ಯಾಂಕ್ಟಿಸ್ಟ್ ರವರು ಇವತ್ತು ಅನಾರೋಗ್ಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಲು ಆಗಲಿಲ್ಲ. ಪ್ರತಿ ವರ್ಷವೂ ಅವರು ನಮ್ಮೊಂದಿಗೆ ನಿಂತು ಈ ಒಂದು ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡುತ್ತಿದ್ದಾರೆ. ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅದೇ ರೀತಿ ಇಲ್ಲಿರುವಂತಹ ಎಲ್ಲ
ಆಶ್ರಮದ ಇನ್ಮೇಟ್ಗಳನ್ನು ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇಲ್ಲಿನ ವೈದ್ಯಕೀಯ ಡಿಪಾರ್ಟ್ಮೆಂಟ್ ಸಿಬ್ಬಂದಿಗಳು ಹಾಗೂ ಇಲ್ಲಿ ಉಪಚರಿಸುವಂತಹ ಎಲ್ಲ ಸಿಬ್ಬಂದಿಗಳನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಮಾಧ್ಯಮ ಮಿತ್ರರನ್ನು ಕೂಡ ನಾನು ಬಹಳ ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಇಂದು ನಾವು ಇಲ್ಲಿ ಸೇರಿರುವುದು ಈದ್ ಉಲ್ ಫಿತ್ರ್ ಹಬ್ಬವನ್ನು ತಮ್ಮೊಂದಿಗೆ ಆಚರಿಸಲು ಈದ್ ಉಲ್ ಫಿತ್ರ್ ಹಬ್ಬದ ಊಟವನ್ನು ತಮ್ಮೊಂದಿಗೆ ಹಂಚಿ ಇಲ್ಲಿ ಆಚರಿಸಲು ನಾವು ಬಂದಿದ್ದೇವೆ. ಈ ಒಂದು ಸುಸಂದರ್ಭದಲ್ಲಿ ಇಂದಿನ ಮುಖ್ಯ ಅತಿಥಿಗಳಾದ ಶ್ರೀಯುತ ಅರುಣ್ ಬಂಗೇರ್ರವರು ಒಂದೆರಡು ಮಾತನಾಡಲು ನಾನು ವಿನಂತಿಸುತ್ತಿದ್ದೇನೆ. ಗಣ್ಯರೇ ಮತ್ತು ನಮ್ಮೊಟ್ಟಿಗೆ ಈ ಸಂದರ್ಭದಲ್ಲಿ ಆಸೀನರಾಗಿರುವ ಇಲ್ಲಿರುವ ಎಲ್ಲ ನನ್ನ ಮಿತ್ರರೇ, ಈ ದಿವಸ ನಾನೇನು ಹೆಚ್ಚಿಗೆ ಮಾತಾಡಲಿಕ್ಕೆ ಬಯಸುವುದಿಲ್ಲ. ಎಲ್ಲರೂ ಹಸಿವಾಗಿರ್ಬೋದು. ನಿಮಗೆಲ್ಲ 1 ಗಂಟೆಯಿಂದಕ್ಕಿಂತಲೂ ಹೆಚ್ಚು ಹೊತ್ತಿನಿಂದ ಇಲ್ಲಿ ಕೂತಿದ್ದೀರಿ. ಎಲ್ಲರೂ ನಿಮ್ಮ ವಿವಿಧ ರೀತಿಯ ಹಾಡುಗಳನ್ನು ಕೂಡ ನಾವು ಕೇಳಿದೆವು. ಎಲ್ಲರೂ ಜೀವನದಲ್ಲಿ ಒಂದಲ್ಲ ಒಂದು ದಿನ ಕಷ್ಟದಲ್ಲಿ ಸುಖದಲ್ಲಿ ಇರ್ತೇವೆ. ಎಲ್ಲರೂ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ನಾವು ಈ ಲೋಕವನ್ನು ಬಿಟ್ಟು ಹೋಗ್ಲಿಕ್ಕಿದೆ. ಎಷ್ಟು ದಿನ ನಾವು ಬದುಕ್ತೇವೋ ಅಲ್ಲಿಯವರೆಗೆ ನೆಮ್ಮದಿ ಸುಖ ಸಂತೋಷದಿಂದ ಇರಬೇಕು ನಾವು. ಯಾಕಂತ ಹೇಳಿದ್ರೆ ನಮ್ಗೆ ಸುಖ ಇದು ಸಿಗುವುದು ನಮ್ಮಿಂದಲೇ. ನಮ್ಗೆ ಬೇರೆಯವರು ಸುಖ ಕೊಡ್ತಾರೆ, ಬೇರೆ ವಸ್ತುಗಳಿಂದ ಸುಖ ಸಿಗ್ತದೆ ಅಂತ ನಾವು ಭಾವಿಸಿದ್ರೆ ಜೀವನವನ್ನ ಕಷ್ಟದಲ್ಲೇ ಕಳೆಯುತ್ತೇವೆ. ಯಾವುದು ಹೆಲ್ಪ್ ಇಂಡಿಯಾ ಫೌಂಡೇಶನ್ ಬಹಳ ಒಳ್ಳೆಯಾದಂತ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಹಣ ಎಲ್ಲರ ಹತ್ರ ಇರಬಹುದು, ಕೊಡುವಂತಹ ಮನಸ್ಸು, ಅದನ್ನು ಒಟ್ಟು ಮಾಡುವಂತ ತಾಕತ್ತು ಇದು ಎಲ್ರಿಗೂ ಇರುವುದಿಲ್ಲ. ಇವತ್ತು ಧರ್ಮಗಳ ನಡುವೆ ಭೇದವನ್ನು ಕಾಣದೆ ಕಷ್ಟದಲ್ಲಿರುವವರು, ನೊಂದವರು, ದುಃಖಿಗಳನ್ನ ಒಂದು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಎನ್ನುವ ಕಾರಣಕ್ಕಾಗಿ ತಾವೆಷ್ಟೋ ದಿನಗಳನ್ನು ನಿದ್ದೆ, ಹಸಿವು ಇವುಗಳನ್ನು ಅವುಗಳ ಬಗ್ಗೆ ಆಲೋಚನೆ ಮಾಡದೆ ಬೇರೆಯವರನ್ನ ಒಳ್ಳೆಯದು ಮಾಡಬೇಕು, ಎಲ್ಲಾ ಜನರು ಖುಷಿಯಲ್ಲಿರ್ಬೇಕು, ಹಬ್ಬದ ದಿನಗಳಲ್ಲಿ ನಾವು ಹೇಗೆ ಊಟ ಮಾಡ್ತೇವೆ ಅದೇ ರೀತಿ ಅವರು ಊಟ ಮಾಡಬೇಕು ಅನ್ನೋ ಒಂದೇ ಉದ್ದೇಶವನ್ನು ಒತ್ತುಕೊಂಡು ಮಾಡಿದಂತ ಈ ಕಾರ್ಯಕ್ರಮ. ಬಹುಶಃ ನೀವು ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದೀರಿ. ನೀವು ನಿಮ್ಮ ಮನಸ್ಸಿನಲ್ಲಿ ಬಗೆಬಗೆಯ ಬೇಗುದಿಗಳಿದ್ರೂ ಕೂಡ ಆ ದೇವರು ಎಲ್ಲರ ಮನಸ್ಸಿಗೂ ಕ್ಷೇಮ, ಶಾಂತಿ, ಸುಖವನ್ನು ಕೊಡ್ಲಿ. ನೀವು ಆದಷ್ಟು ಬೇಗ ಇಲ್ಲಿಂದ ಒಳ್ಳೆಯ ರೀತಿಯಾಗಿ ಇನ್ನೂ ನಿಮ್ಮ ಯಾವ ಕಾರ್ಯ ಮಾಡ್ಲಿಕ್ಕುಂಟು ಅದನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಅನ್ನೋದು ಎಲ್ಲರದ್ದು ಸದುದ್ದೇಶವಾಗಿದೆ. ನನ್ನ ಮಿತ್ರರಾದ ರಾಜಿಕ್ರವರು ಇವತ್ತು ನನ್ನನ್ನು ಬರ್ಲಿಕ್ಕೆ ಹೇಳಿದ್ರು. ನನಗೆ ಈ ಸಂದರ್ಭದಲ್ಲಿ ನಿಮ್ಮನ್ನು ನೋಡುವಾಗ ನಮ್ಗೇನು ಬಹಳ ಬೇಸರ ಆಗ್ತದೆ. ಜೀವನದಲ್ಲಿ ಒಂದಲ್ಲ ಒಂದು ಕೊರಗು ಪ್ರತಿಯೊಬ್ಬರಿಗೂ ಇರುತ್ತದೆ. ಆದ್ರೂ ಕೂಡ ಎಲ್ಲರೂ ಈ ಹಬ್ಬದ ಊಟವನ್ನು ಮಾಡಬೇಕು. ನಿಮ್ಮನ್ನು ತುಂಬಾ ಹೊತ್ತು ನಾವು ಕಾಯಿಸಿದ್ದೇವೆ, ಅದಕ್ಕಾಗಿ ನನ್ನನ್ನು ಕ್ಷಮಿಸಿ. ಈ ಏನು ಹೆಲ್ಪ್ ಇಂಡಿಯಾ ಫೌಂಡೇಶನ್ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದೆ. ಬಹುಶಃ ಇಂತಹ ಕಾರ್ಯಕ್ರಮಗಳನ್ನು ಯಾರು ಮಾಡಲಿಲ್ಲ. ಇಂತಹ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡುವ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಇನ್ನೂ ಆ ದೇವರು ಇವರಿಗೆ ಇನ್ನೂ ಹೆಚ್ಚು ಸಮಾಜ ಸೇವೆಯನ್ನು ಮಾಡುವ ಶಕ್ತಿಯನ್ನು ಕೊಡ್ಲಿ. ಅವರಿಗೆ ದೇವರು ಇನ್ನೂ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡುವಂತೆ ಪ್ರೇರಣೆಯನ್ನು ಕೊಡ್ಲಿ ಅಂತ ಬೇಡುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಅರುಣ್ ಬಂಗೇರ್ ಅವರಿಗೆ ಡಾಕ್ಟರ್ ಅರುಣ್ ರವರು ಈದ್ ಉಲ್ ಫಿತ್ರ್ ಹಬ್ಬದ ಶುಭಾಶಯಕ್ಕೆ ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ಶಿರಸ ಮಾಡುತ್ತಾ ಇಲ್ಲಿ ಸೇರಿರುವ ಎಲ್ಲ ಸ್ನೇಹಿತರಿಗೂ ಶುಭಾಶಯಗಳನ್ನು ಬಯಸುತ್ತಾ, ಸ್ನೇಹಿತರೆ, ಹಬ್ಬ ಎನ್ನುವಂಥದ್ದು ಒಂದು ಬದುಕಿನಲ್ಲಿ ಬರುವಂತಹ ಸವೀಕ್ಷಣ. ಭಗವಂತನ ಧರ್ಮದ ಧಾರ್ಮಿಕ ಕೇಂದ್ರದ ಹೀಗೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟು ಆಚರಿಸುವಂತಹ ಈ ಹಬ್ಬ ಹರಿದಿನಗಳನ್ನು ಕುಟುಂಬದ ಜೊತೆ ಸಂಭ್ರಮಿಸುವುದು ಇದ್ದೇ ಇದೆ. ಆದರೆ ಅದಕ್ಕಿಂತ ವಿಶೇಷವಾಗಿ ಮತ್ತು ವಿಸ್ತಾರವಾಗಿ ಒಂದಷ್ಟು ಸಹೃದಯಿಗಳ ಜೊತೆ ಇನ್ನಷ್ಟು ಜನರ ಬದುಕಿಗೆ ಬೆಳಕಾಗುವ ಹಾಗೆ ಒಂದು ಗಳಿಗೆಯ ಒಂದು ಕ್ಷಣದ ಹಸಿವನ್ನು ನೀಗಿಸುವ ಸಲುವಾಗಿ ಆದರೂ ಅದರ ಆ ಉದ್ದೇಶವನ್ನು ಸಾರ್ವತ್ರಿಕಗೊಳಿಸುವಂಥದ್ದು ಅದು ಅತ್ಯಂತ ಮೆಚ್ಚುವಂತಹ, ಭಗವಂತ ಮೆಚ್ಚುವಂತಹ ಸಂಗತಿ. ಇವತ್ತು ಹೆಲ್ಪ್ ಇಂಡಿಯಾ ಎನ್ನುವಂತಹ ಈ ಪ್ರತಿಷ್ಠಾನ ಏನಿದೆ, ಈ ಸಂಸ್ಥೆ ಈ ಹಿಂದೆ ಕೂಡ
ಎರಡು ಹಬ್ಬಗಳನ್ನು ಇಂತಹ ಯಾರು ಇಲ್ಲ, ನಮಗೆ ಯಾರು ಇಲ್ಲ ಎನ್ನುವಂತಹ ದೀನ ಸ್ಥಿತಿಯವರ ಜೊತೆಗೆ ಮತ್ತು ಇಂತಹ ಆತ್ಮಹತ್ಯೆ ಬಯಸುವಂತಹ ಸಂಸ್ಥೆಯ ಜೊತೆಗೆ ಆಚರಿಸುವಂತದ್ದು ಒಂದು ಸ್ವಾಗತಾರ್ಹವಾದ ಬೆಳವಣಿಗೆ. ಮುಖ್ಯವಾಗಿ ಇದರ ಹಿನ್ನೆಲೆ ಮಿತ್ರರಾಗಿರುವಂತಹ ರಾಜಿಕ್ ಅವರು ನೀಡ್ತಾ ಇರುವಂತಹ ಪರಿಕಲ್ಪನೆ ಮತ್ತು ಪರಿಶ್ರಮ ಇವೆರಡು ನಿಜಕ್ಕೂ ಸ್ತುತ್ಯಾರ್ಹವಾದದ್ದು. ಏಕೆಂದ್ರೆ ನನ್ನ ಬದುಕೆ ಇವತ್ತು ಬಹಳ ದೊಡ್ಡ ಭಾರ ಅಂತ ಅಂದುಕೊಂಡವರು, ಎಷ್ಟೆಲ್ಲ ಸೌಲಭ್ಯ ಅನುಕೂಲ ಅವಕಾಶಗಳಿದ್ರೂ ಕೂಡ ಅದಿಲ್ಲ ಎನ್ನುವ ಕಡೆಗೆ ನಮ್ಮ ಗಮನವನ್ನು ಕೊಡ್ತಾ ಬಂದಿದ್ದೇವೆ. ಇಲ್ಲಗಳ ಮಧ್ಯೆ ಇದೆ ಎನ್ನುವ ಒಂದು ಕಲ್ಪನೆಯನ್ನು, ಸಕಾರಾತ್ಮಕತೆಯನ್ನು ಇಟ್ಟುಕೊಳ್ಳುವುದು ಬಹಳ ಒಳ್ಳೆಯದೇ. ಹಾಗಾಗಿ ರಾಜಿಕ್ ಅವರು ತಮ್ಮ ವೈಯಕ್ತಿಕ ಬದುಕಿನ ಜೊತೆಗೆ ಇತರರ ಬದುಕಿಗೆ ಯಾರು ನಿಜವಾಗಿ ಸತ್ಪಾತ್ರರು, ಯಾರಿಗೆ ಸಹಾಯ ನೆರವುಗಳು ಸಲ್ಲಬೇಕು ಅವರ ಕುರಿತಾಗಿ ಕೆಲಸ ಮಾಡುವಂಥದ್ದು ನಿಜಕ್ಕೂ ಮೆಚ್ಚುವಂಥದ್ದು. ಆ ಸಲುವಾಗಿ ಹಲವಾರು ಗೌರವವನ್ನು ಪಡೆದಿದ್ದಾರೆ ಮತ್ತು ಹಲವು ಮಿತ್ರರ ಮೆಚ್ಚುಗೆಗೆ ಪಾತ್ರರಾಗಿದ್ದೇವೆ. ಬಹಳ ವರ್ಷಗಳಿಂದ ಅವರ ಚಟುವಟಿಕೆಯನ್ನು ಬಹಳ ಕುತೂಹಲದಿಂದ ನೋಡಿಕೊಂಡು ಬಂದವನ. ಹಾಗಾಗಿ ಮನೆಯವರಿಗೆ ಬೇಡ ಎನ್ನುವವರನ್ನು ಹತ್ತಿರಕ್ಕೆ ಕರೆದು ಅವರ ಕುಶಲೋಪರಿಯನ್ನು ನೋಡುವಂಥದ್ದು, ಅವರಿಗೆ ಬೇಕಿದ್ದಂತಹ ವ್ಯವಸ್ಥೆಯನ್ನು ಮಾಡುವಂಥದ್ದಿದೆ ಅಲ್ಲ, ಇದು ನಿಜಕ್ಕೂ ಒಂದು ಗೌರವದ ವಿಚಾರ. ಅದರ ಒಂದು ಮುಖವಾಗಿ ಪವಿತ್ರವಾಗಿರುವಂತಹ ರಂಜಾನ್ ಸಂದರ್ಭದಲ್ಲಿ ಈ ಪಶ್ಚಿಮ್ ಸಂಸ್ಥೆಯ ಜೊತೆಗೆ, ಈ ಸಂಸ್ಥೆಯ ಮುಖ್ಯಸ್ಥರು ಕೂಡ ಒಳ್ಳೆಯ ಮಿತ್ರರು ನಮಗೆ, ಆ ಸಂಸ್ಥೆಯ ಒಡನಾಡಿಗಳ ಜೊತೆ ಈ ಸವಿಯನ್ನು ಹಂಚಬೇಕು ಎನ್ನುವ ಸದುದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ನಿಜಕ್ಕೂ ಸ್ತುತ್ಯಾರ್ಹವಾದದ್ದು. ರಾಜಿಕ್ ಮತ್ತು ಅವರ ಮಿತ್ರರು ಯಾರು ಇದರ ಜೊತೆ ಕೈ ಸೇರಿಸಿದಾರೋ ಅವರಿಗೆ ನಾವೊಮ್ಮೆ ಕೈ ಸೇರಿಸಿ ಚಪ್ಪಾಳೆಯ ಗೌರವವನ್ನು ಕೊಡುವ ಒಂದು ಜೋರಾದ ಚಪ್ಪಾಳೆಯ ಮೂಲಕ. ಇದು ನೀವೆಲ್ಲರೂ ರಾಜಿಕ್ ಮತ್ತು ಅವರ ಮಿತ್ರರಿಗೆ ಮಾತ್ರ ಅಲ್ಲ, ಅವರ ಕುಟುಂಬಕ್ಕೆ ಮಾಡುವ ಆಶೀರ್ವಾದ. ಅವರು ಗಟ್ಟಿಯಾಗಬೇಕು ಇನ್ನಷ್ಟು. ಭಗವಂತ ಅವರಿಗೆ ಸತ್ ಸಂಪತ್ತನ್ನು, ಒಳ್ಳೆಯ ದಾರಿಯ ಸಂಪತ್ತನ್ನು ಅವರಿಗೆ ಕೊಡಬೇಕು. ಆ ಸಂಪತ್ತು ಅವರಲ್ಲಾದ್ರೆ ಅಥವಾ ಅವರ ಮಿತ್ರರಲ್ಲಾದ್ರೆ, ಅವರಿಗೆ ಕೊಡುವ ದಾನಿಗಳಲ್ಲಾದ್ರೆ, ಅವರಿಗೆ ಈಗ ಒಂದು ಕೈಯಲ್ಲಿ ಕೊಟ್ಟದನ್ನು ಎರಡು ಕೈಯಲ್ಲಿ ಕೊಡುವಷ್ಟು ದಾನ ಅಥವಾ ಸುಮನ ಶಕ್ತಿ ಅನುಕೂಲಗಳತೆಗಳು ಬರ್ತದೆ. ಹಾಗಾಗಿ ಅವರು ಗಟ್ಟಿಯಾಗಬೇಕು, ಭಗವಂತನ ಅನುಗ್ರಹ ಇರಲಿ. ಮತ್ತು ಆ ಮೂಲಕ ಈ ಒಂದು ರೀತಿಯಲ್ಲಿ ದೇವರ ಅನುಗ್ರಹ ಎನ್ನುವಂತಹ ಈ ಆಹಾರವನ್ನು ಏನು ನೀವು ಪಡೆಯುತ್ತೀರಿ, ನಿಮ್ಮ ಬದುಕು ಬೆಳಕಾಗಿ. ಸಂಸ್ಥೆಯ ಹೆಸರು ಹೆಲ್ಪ್ ಇಂಡಿಯಾ ಅಂತ. ನೋಡಿ, ಹೆಲ್ಪ್ ಇಂಡಿಯಾ ಎಂಬ ಶಬ್ದ ನೋಡಿ, ಹೆಲ್ಪ್ ಇಂಡಿಯಾ ಆಗ್ಬೇಕಿದ್ರೆ, ಇಂಡಿಯಾಕ್ಕೆ ಹೆಲ್ಪ್ ಮಾಡಬೇಕಿದ್ರೆ ಇಂಡಿಯಾ ಅವರಿಗೂ ಹೆಲ್ಪ್ ಮಾಡಬೇಕು. ಹೌದೇ? ಇಂಡಿಯಾಕ್ಕೆ ರಾಜಿಕ್ ಅವರ ಬಳಗ ಫೌಂಡೇಶನ್ ಕಟ್ಟಿಕೊಂಡು ಹೆಲ್ಪ್ ಮಾಡಬೇಕಿದ್ರೆ ಇಂಡಿಯಾ ಆ ಫೌಂಡೇಶನಿಗೂ, ಆ ಸಂಸ್ಥೆಗೂ, ಆ ಮಿತ್ರ ಬಳಗಕ್ಕೂ ಹೆಲ್ಪ್ ಮಾಡಬೇಕು. ಯಾರು ಇಂಡಿಯಾ? ನಾವು ಇಂಡಿಯಾ. ಇಡೀ ಸಮಾಜದಲ್ಲಿ ಇರುವಂತಹ ವ್ಯಕ್ತಿಗಳಿದ್ದಾರಲ್ಲ, ಅವರು ಅಂತ ಸುಮನಸ್ಸನ್ನು ತೋರಿಸಿದ್ರೆ, ಒಳ್ಳೆಯ ಮನಸ್ಸನ್ನು ತೋರಿಸಿದ್ರೆ ಅವರಿಗೆ ಇನ್ನಷ್ಟು ಈ ಕೆಲಸ ಮಾಡಲಿಕ್ಕೆ ಸಾಧ್ಯ. ಯಾವತ್ತೂ ನಾನು ಮಕ್ಕಳಿಗೆ ಪಾಠ ಮಾಡುವಾಗ ಕಾಲೇಜಲ್ಲಿ ಹೇಳುವುದಿದೆ, ನಿಜವಾದ ಸಂತೋಷ, ಮಂಗಳೂರಿನ ನಿಜವಾದ ದರ್ಶನ ಇರುವುದು ಜಗಮಗಿಸುವಂತಹ ಮಾಲ್ಗಳಲ್ಲಿ ಅಲ್ಲ. ಆ ಮಾಲ್ನ ಪಕ್ಕದಲ್ಲಿ ವೆನ್ಲಾಕ್ ಆಸ್ಪತ್ರೆ ಇದೆ, ಅದರೊಳಗೊಮ್ಮೆ ಹೋಗಿ ನೋಡಿ. ಲೇಡಿ ಗೋಶನ್ ಇದೆ, ಅದರೊಳಗೊಮ್ಮೆ ನೋಡಿ. ಅನೇಕ ಮಧ್ಯಾಹ್ನದ ಒಂದು ಅನ್ನಾಹಾರವನ್ನು ಪೂರೈಸಲು ಸಾಧ್ಯವಿಲ್ಲದಂತಹ ಆಶ್ರಮಗಳಿವೆ, ಅನೇಕ ದೀನ ಮನೆಗಳಿವೆ, ಅದರ ಒಳಗೊಮ್ಮೆ ನೋಡಿ. ಆನಂತರ ಮಂಗಳೂರು ಹೇಗಿದೆ ಎಂಬ ತೀರ್ಮಾನವನ್ನು ಕೊಡಿ ಅಂತ. ಈ ಮಾಲ್ಗಳಲ್ಲಿ ತೋರುವಂತದ್ದು ಬರೀ ಪ್ರದರ್ಶನದ ಬದುಕು. ಮಕ್ಕಳಿಗೆ ಅದೇ ಪರಮಾರ್ಥ ಅಂತ ಅಂದು ಆಗಿಬಿಟ್ಟಿದೆ. ಇಲ್ಲ, ಅದಲ್ಲದೆ ನಾನು ಯಾವತ್ತೂ ಹೇಳೋದುಂಟು, ಈ ಮನೆಯಲ್ಲಿ ಬರುವಂತ ಶುಭ ದಿನಗಳನ್ನೆಲ್ಲ ಇಂಥವರ ಜೊತೆ ಮಕ್ಕಳಿಗೆ ಒಡನಾಟವನ್ನಿಟ್ಟುಕೊಂಡು ಆಚರಿಸಬೇಕು. ಆಗ ಇಂತಹ ದಿನಗಳಿವೆ. ನಾಳೆ ಬದುಕಿಗೆ ಸಂಜೆಗಳು ಬರ್ತದೆ, ಯಾರ್ಯಾರಿಗೂ ಒದಗಿಕು ಎನ್ನುವಂತಹ ಸಂಬಂಧದ ಅರಿವಾಗ್ತದೆ. ಅಂತಹ ಪ್ರಜ್ಞೆ ನಮ್ಮಲ್ಲಿ ಇನ್ನಷ್ಟು ಜಾಗೃತಿಯಾಗಲಿ. ರಂಜಾನ್ ಅರ್ಥಪೂರ್ಣವಾಗಿದೆ. ಬಹುಶಃ ಒಂದು 100% ಆಶೀರ್ವಾದವನ್ನು ರಾಜಿಕ್ ಮತ್ತು
ಮಿತ್ರ ಬಳಗಕ್ಕೆ ರಂಜಾನ್ ದಿವಸದ 30 ದಿನಗಳ ಪರಮ ಪವಿತ್ರವಾಗಿರುವಂತಹ ಉಪವಾಸವನ್ನು ಪೂರೈಸಿದ್ದಕ್ಕೆ ದೇವರು ಮಾಡಬೇಕು ಅಂತ ಉದ್ದೇಶ ಇಟ್ಟುಕೊಂಡಿರುವರು. ಬಹುಶಃ ಅದಕ್ಕೆ ಇನ್ನೊಂದು 10% ಜಾಸ್ತಿ ಸೇರಿಸಿ ಈ ಕಾರ್ಯಕ್ರಮದಲ್ಲಿ ಮಾಡ್ತಾರೆ ಎಂಬುದು ನನ್ನ ನಂಬಿಕೆ. ಉಪವಾಸ ನಿಜಕ್ಕೂ ಈ ದಿವಸದ ಈ ದಾನದಿಂದ ಸಾರ್ಥಕ ಆಗಿದೆ, ಸಾಫಲ್ಯ ಪಡೆದಿದೆ. ಇದರೆಲ್ಲ ಕೀರ್ತಿ ದೇವರಿಗೆ ಸಲ್ಲಿ. ಆ ಕೀರ್ತಿಯ ಬಹುದೊಡ್ಡ ಋಣಭಾರಗಳು ನಿಮ್ಮೆಲ್ಲರ ಕುಟುಂಬದ ಮೇಲೆ ಇರಲಿ, ರಾಸಿಕ್ ಮತ್ತು ಮಿತ್ರ ಬಳಗದ ಕುಟುಂಬದಲ್ಲಿ ಇರಲಿ ಎಂಬ ಆಶಯದೊಂದಿಗೆ ನಮಸ್ಕಾರ. ನೆರೆಮನೆಯನ್ನು ಹಸಿದಿರುವಾಗ ಹೊಟ್ಟೆ ತುಂಬ ತಿನ್ನುವವನು ನಮ್ಮವನಲ್ಲ ಎಂಬ ಪ್ರವಾದಿ ವಚನದಂತೆ ಡಾಕ್ಟರ್ ಅರುಣ್ ರವರು ಒಳ್ಳೆಯ ಹಿತೋಪದೇಶ ನೀಡಿದ್ದಾರೆ. ಧನ್ಯವಾದಗಳು. ಈಗ ನಮ್ಮೊಂದಿಗೆ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಮತಿ ಪವಿತ್ರರವರಿದ್ದಾರೆ. ಅವರು ಒಂದೆರಡು ಹಿತನುಡಿಗಳನ್ನಾಡುವರು ವಿನಂತಿಸಿಕೊಳ್ಳುತ್ತಿದ್ದಾರೆ. ಮೇಲಿರುವ ಗಣ್ಯರಿಗೆ ವಂದಿಸುತ್ತಾ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಅಂತ ನಾಡಕವಿ ಕುವೆಂಪು ಅವರು ಎಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ಸಾಲುಗಳನ್ನ ಬರೆದಿದ್ದಾರೆ. ಬಹುಶಃ ಆ ಸಾಲುಗಳನ್ನ ಬರೆಯುವಾಗ ಅವರು ಇಂಥದ್ದೊಂದು ಸಂಸ್ಥೆಗೆ ಭೇಟಿ ಮಾಡಿದ್ರು ಅಂತ ಅನ್ನಿಸ್ತಾ ಇದೆ. ಅಂತಹ ಸಾಲುಗಳು ಹುಟ್ಟಿದೆ ಅಂತ ಹೇಳಿದ್ರೆ ನಾವು ನೀವೆಲ್ಲ ಈಗ ಏನಿಲ್ಲಿ ಕೂತ್ಕೊಂಡಿದ್ದೇವೆ ಇದು ಮೂಲ ಕಾರಣ ಆಗಿರಬಹುದು ಅಂತಕ್ಕಂಥದ್ದು ನನ್ನದೊಂದು ಅನಿಸಿಕೆ. ಮೊದಲನೇದಾಗಿ ರಂಜಾನ್ ಹಬ್ಬದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೇನೆ. ಪ್ರತಿಯೊಂದು ಅನ್ನದ ಅಗುಳು ಬೇಯುವಾಗ ಕೂಡ ಅದರಲ್ಲಿ ಇಂಥವನೇ ಊಟ ಮಾಡಬೇಕು ಅಂತಕ್ಕಂಥ ಋಣ ಇರ್ತದೆ ಅಂತೆ. ಪ್ರತಿಯೊಂದು ಅನ್ನದ ಅಗುಳಲ್ಲೂ ಅವನ ಹೆಸರಿರ್ತದೆ ಅಂತೆ. ಈ ಅಗುಳು ಇಂಥವನದ್ದೇ ಹೊಟ್ಟೆಗೆ ಹೋಗ್ತದೆ, ಹಾಗೆ ಈ ಅಗುಳನ್ನ ಇಂಥವನೇ ಅದನ್ನು ಕೊಡುತ್ತಾನೆ ಅಂತಕ್ಕಂತಹದ್ದು ಬರೆದಿರ್ತದೆ ಅಂತೆ. ಇದು ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಹೇಳ್ತೇವೆ, ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಮತ್ತೊಂದಿಲ್ಲ ಅಂತ ಹೇಳ್ಕೊಂಡು. ಅಂಥ ಒಂದು ಉತ್ತಮವಾದ ಕಾರ್ಯವನ್ನು ಇವತ್ತು ಹೆಲ್ಪ್ ಇಂಡಿಯಾ ಫೌಂಡೇಶನ್ ನ ರಾಜಿಕ್ ಅವರು ಹಾಗೂ ಅವರ ಬಳಗದವರು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ತನ್ನ ಮನೆಯಲ್ಲಿ ರಂಜಾನ್ ಹಬ್ಬ ತನ್ನ ಮಕ್ಕಳಿಗೆ ಖಂಡಿತವಾಗಿಯೂ ಬಿರಿಯಾನಿ ಊಟ ಮಾಡಿಸ್ತಾರೆ. ಅವರು ಮನೆಯಲ್ಲಿ ಹಬ್ಬ ಖಂಡಿತವಾಗಿಯೂ ಮಾಡ್ತಾರೆ. ನಾವು ಮಾತ್ರ ಸಂತೋಷ ಪಡುವುದಲ್ಲ, ಬೇರೆಯವರಿಗೆ ಕೊಟ್ಟು ನಮ್ಮ ಹಬ್ಬವನ್ನು ಅವರೊಟ್ಟಿಗೆ ಸೇರಿ ಆಚರಿಸ್ತೇವೆ ಅಂತ ಹೇಳ್ತಕ್ಕಂಥ ಅವರ ಮನೋಭಾವನೆ ಬಹಳ ದೊಡ್ಡದು. ಇದು ಎಲ್ರಿಗೂ ಬರುವುದಿಲ್ಲ ಅಲ್ವಾ? ಕೊಡುವ ಕೈ, ಕೊಡುವ ಮನಸ್ಸು, ಹಣ ಬೇಕಾದಷ್ಟು ಇರಬಹುದು, ಕೋಟಿಗಟ್ಟಲೆ ಹಣ ಇರಬಹುದು, ಆದ್ರೆ ಅದನ್ನು ಹಂಚುವ ಮನಸ್ಸು ಕೆಲವರಿಗೆ ಇರುವುದಿಲ್ಲ. ಹಂಚ್ಲಿಕ್ಕೆ ಮನಸ್ಸಿದ್ರೆ ಕೂಡ ಅದು ಹೇಗೆ ಅಂತಕ್ಕಂತಹ ಮಾರ್ಗ ಗೊತ್ತಿರುವುದಿಲ್ಲ ಅಲ್ವೇ? ಹಾಗೆ ಕೋಟಿಗಟ್ಟಲೆ ಹಣ ಇರಬಹುದು, ಕೂತ್ಕೊಂಡು ತಿನ್ಲಿಕ್ಕೆ ಯೋಗ ಇರುವುದಿಲ್ಲ. ಇಡೀ ದಿನ ಬಿಸಿ, ಅನ್ನ ಊಟ ಮಾಡ್ಲಿಕ್ಕೆ ಕೂಡ ಯೋಗ ಬೇಕಾಗುತ್ತೆ. ಎಲ್ರಿಗೆ ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನ ಹತ್ರ ಬಹಳಷ್ಟು ಉಂಟು, ನನಗೆ ಊಟ ಮಾಡ್ಲಿಕ್ಕೆ ಸಮಯ ಇಲ್ಲ, ಹಾಗಂತ ಹೇಳಿದ್ರೆ ನಾನು ದುಡಿದದೆಲ್ಲ ವ್ಯರ್ಥ ಆಗ್ತದೆ. ನಿಮ್ಮನ್ನು ನೋಡುವಾಗ ನನ್ಗೆ ಅನ್ಸುದು ನೀವೆಲ್ಲ ಬಹಳ ಪುಣ್ಯವಂತರು, ಬಹಳಷ್ಟು ಪುಣ್ಯವಂತರು. ಯಾಕೆ ಅಂತ ಹೇಳ್ಬೇಕಾ? ಮಗು ಹುಟ್ಟುತ್ತದೆ ಅಲ್ಲ, ಹುಟ್ಟುವ ಮಗುವಿನಲ್ಲಿ ಯಾವುದೇ ಕಲ್ಮಶ ಇರುವುದಿಲ್ಲ ಅಂತೆ, ಜಾತಿ ಭೇದ ಇರುವುದಿಲ್ಲ, ಅಸೂಹೆಗಳಿರುವುದಿಲ್ಲ, ಏನೂ ಇರುವುದಿಲ್ಲ. ಅದು ಒಂದು ಹಸಿ ಗೋಡೆ ಇದ್ದ ಹಾಗೆ. ಹಸಿ ಗೋಡೆ ಹೇಗಿರ್ತದೆ ಹಾಗೆ ನೀವು ಏನನ್ನ ಕೊಡ್ತೀರಾ ಅದನ್ನದು ತಗೊಳ್ತದೆ. ನೀವೀಗ ಕಲ್ಲು ಬಿಸಾಡಿದ್ರೆ ಕಲ್ಲನ್ನು ಹಿಡ್ಕೊಳ್ತದೆ, ನೀವು ಹೂ ಬಿಸಾಡಿದ್ರೆ ಹೂವನ್ನು ತಗೊಳ್ತದೆ. ಮಗುವಿನ ಮನಸ್ಸು ಅಂತಹದ್ದು. ನಿಮ್ಮ ಮನಸ್ಸು ಕೂಡ ಹಾಗೇ ಇದೆ ಇವಾಗ ಅಲ್ವಾ? ನಿಮ್ಮ ಮನಸ್ಸು ಕೂಡ ಮಗುವಿನ ಮನಸ್ಸು. ನೀವು ಕೂಡ ಮಕ್ಕಳಾಗಿದ್ದೀರಿ, ನಿಮ್ಮಲ್ಲಿ ಭೇದ ಇಲ್ಲ. ನಿಮ್ಗೆ ನಾವೆಲ್ಲರೂ ಒಂದೇ ತರ, ನೀವೆಲ್ಲರೂ ಜೊತೆಯಲ್ಲಿದ್ದೀರಿ, ನಿಮ್ಮಲ್ಲಿ ಭೇದ ಭಾವ ಇಲ್ಲ. ನೀವು ಮೋಸ್ಟ್ಲಿ ನೀವು ಜಗಳ ಮಾಡ್ಕೊಳ್ತೀರಾ, ಮತ್ತೆ ಒಂದಾಗ್ತೀರಾ ಅಲ್ವಾ? ಈಗ ನಾನು ಅವ್ರು ಹಾಡಿದ್ರು 2-3 ಜನ, ಅವರು ಹಾಡ್ಲಿ ಇವರು ಹಾಡ್ಲಿ, ನೀವು ಸಜೆಷನ್ ಮಾಡ್ತಾ ಇದ್ದೆ ಅಂದ್ರೆ ನಿಮ್ಮಲ್ಲಿ ಒಳ್ಳೆಯ ಪ್ರೀತಿ ಇದೆ. ನೀವು ಒಂದೇ ಕುಟುಂಬಕ್ಕೆ ಸೇರಿದವರು ಅಲ್ಲದೆ ಇರಬಹುದು, ಆದ್ರೆ ಅದಕ್ಕಿಂತ ಹೆಚ್ಚಿನ ಪ್ರೀತಿ ನಿಮ್ಮಲ್ಲಿದೆ. ಹನೀಫ್ ಅವರು ಇವಾಗ ಒಳ್ಳೆ ಜನ ಆಗಿದ್ದಾರೆ ಅಂತ ರಾಜಿಕ್ ಅವ್ರು ಹೇಳುವಾಗ ನಾನು ಅಲ್ಲಿ 4-5 ಜನರನ್ನ ಗಮನಿಸಿದೆ. ಎಲ್ಲೂ ತಾನೇ ಬಹಳ ಒಳ್ಳೇದಾಗಿದ್ದೀನಿ ಅಂತಕ್ಕಂಥ ಒಂದು ಸಂಭ್ರಮ ನಿಮ್ಮಲ್ಲಿತ್ತು. ಅಂದ್ರೆ ನಿಮ್ಮಲ್ಲಿ ಮಗುವಿನ ಮನಸ್ಸಿದೆ. ನಮಗಿಂತ ನೀವು ತುಂಬಾ ಉತ್ತಮರು, ನಮಗಿಂತ ನೀವು ಬಹಳ ಉತ್ತಮವರು, ನೀವು ಬಹಳ ಮೇಲೆ ಇದ್ದೀರಿ ಅಲ್ವೇ? ಹೌದಲ್ಲ? ನಿಮ್ಮ ಮನಸ್ಸು ಈಗ ನೀವು ಹೇಗೆ ಪರಿವರ್ತನೆ ಮಾಡ್ಕೊಳ್ಬೇಕು? ನೀವೀಗ ಮನುಷ್ಯನಿಗೆ ಮುಖ್ಯವಾಗಿ ಏನ್ ಬೇಕು? ಅನ್ನ, ನೀರು, ಮತ್ತೊಂದು ಸೂರು
ಅಲ್ವಾ? ಅನ್ನ ಇದೆ ನಿಮ್ಗೆ, ಅನ್ನವನ್ನ ರೋಹನ್ ಅವರು ಇದರ ಫೌಂಡೇಶನ್ ರೋಹಿತ್ ಅವರು ಅಲ್ವಾ, ನಿಮಗೆ 3 ಹೊತ್ತಿನ ಅನ್ನದ ವ್ಯವಸ್ಥೆ ಅವರು ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ರಾಜಿಕ್ನಂತ 10 ಹಲವಾರು ದಾನಿಗಳು ಸೇರ್ಕೊಂಡು ಹೊಟ್ಟೆ ತುಂಬಿಸ್ತಾ ಇದ್ದಾರೆ ಅಲ್ಲ. ನಿಮಗೆ 3 ಹೊತ್ತು ಊಟ ಇದೆ, ನೀರಿನ ಕೊರತೆ ಇಲ್ಲ, ನಿಮಗೆ ನೀರು ಸಿಗ್ತಾ ಇದೆ ನಿಮಗೆ. ಹಾಗೆ ನಿಮಗೊಂದು ಸೂರಿದೆ. ಕೆಲವರಿಗೆ ಸೂರಿರುವುದಿಲ್ಲ, ಮಾರ್ಗದಲ್ಲಿ ಇರ್ತಾರೆ ಅಲ್ವಾ. ನಿಮ್ಗೆ ಒಂದು ಸೂರಿದೆ. ನೀವು ಈಗ ನಿಮ್ಗೆ ಬೇಕಾದಂತಹ ಕೌನ್ಸಿಲಿಂಗ್ಸ್ ಕೂಡ ಆಗ್ತಾ ಇರುತ್ತೆ. ನೀವು ನಿಮ್ಮ ಮನಸ್ಸನ್ನ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಹೋಗ್ಬೋದು. ನಿಮ್ಮ ಗೋಡೆ ಈಗ ಮಕ್ಕಳ ಮನಸ್ಸಿನಾಗೆ ನಾನು ಹೇಳಿದೆ ಹಸಿ ಗೋಡೆ. ಇಲ್ಲಿ ನಿಮ್ಗೆ ಏನೆಲ್ಲ ಬರ್ತದೆ, ಬರುವಂತದ್ದು ಒಳ್ಳೆಯದು ಮಾತ್ರ ಬರ್ತದೆ ಅಲ್ವಾ. ನೀವು ಎಷ್ಟೋ ಜನ ಸಂಬಂಧಗಳನ್ನ ಬಿಟ್ಟು ಬಂದಿದ್ದೀರಿ, ಸಂಬಂಧಿಕರು ನಿಮಗೆ ನೀವು ಬೇಡ ಅಂತ ಹೇಳಿ ನಿಮ್ಮನ್ನ ಇಲ್ಲಿ ತಂದೆ ಹಾಕಿದ್ದಾರೆ ಅಲ್ವಾ. ಆದ್ರೆ ನಿಮ್ಗೆ ಸಂಬಂಧ ದೊಡ್ಡದಾಗಿದೆ, ನಿಮ್ಮ ಕುಟುಂಬ ದೊಡ್ಡದಾಗಿದೆ. ಇಲ್ಲಿ ನಾವೆಲ್ಲ ಬರ್ತೇವೆ, ನಾವು ಕೂಡ ನಿಮ್ಮ ಕುಟುಂಬದ ಒಂದು ಸದಸ್ಯರಿದ್ದ ಹಾಗೆ. ನಿಮ್ಮ ಬಗ್ಗೆ ನಮಗೆ ಕೂಡ ಪ್ರೀತಿ ಇರ್ತದೆ. ನೀವು ಬೇಗ ಹುಷಾರಾಗ್ಬೇಕು ಅಂತಕ್ಕಂಥ ಹಾರೈಕೆ ನಮ್ಮಲ್ಲಿದೆ ಅಲ್ವಾ. ಈಗ ನೀವೇನ್ ಮಾಡ್ಬೇಕು, ನಿಮ್ಮ ಮನಸ್ಸು ಮುಗ್ಧವಾಗಿದೆ, ಮಗುವಿನ ಮನಸ್ಸಿನ ಹಾಗಿದೆ. ಒಳ್ಳೆಯದು ಏನೆಲ್ಲ ನಿಮ್ಮ ಕಿವಿಗೆ ಬೀಳ್ತದಲ್ಲ, ಒಳ್ಳೆಯ ವಿಚಾರಗಳು ಏನೆಲ್ಲ ನಿಮ್ಮ ಕಿವಿಗೆ ಬೀಳ್ತದೆ, ಅದನ್ನ ಮಾತ್ರ ನಿಮ್ಮ ಮನಸ್ಸಿಗೆ ತಗೊಳ್ಬೇಕು. ಇರುವ 4 ದಿನವನ್ನ ಬಹಳ ಸಂತೋಷವಾಗಿ ಬದುಕಬೇಕು. ನಾವು ಎಷ್ಟು ದಿನ ಬದುಕ್ತೇವೆ? ನಾವು ಶಾಶ್ವತವ? ಹುಟ್ಟಿದ ಮನುಷ್ಯ ಸಾಯುವುದೇ ಇಲ್ಲ ಅಂತ ಉಂಟಾ? ಇಲ್ಲ ಅಲ್ಲ. ಒಮ್ಮೆ ಹುಟ್ಟಿದ ಮನುಷ್ಯ ಒಂದು ದಿನ ಸಾಯಲೇಬೇಕು. ಇದೆಲ್ಲ ದೇವರು ನಮ್ಗೆ ಬರೆದು ಕಳಿಸಿರ್ತಾನಂತೆ, ನಿನ್ನ ಜೀವನದಲ್ಲಿ ಇಂಥದ್ದೆಲ್ಲ ನೀನು ಅನುಭವಿಸು ಅಂತ ಹೇಳ್ಕೊಂಡು ಅಲ್ವಾ. ಮಗುವಾಗಿ ಹುಟ್ಟಿದವ ಮಗುವಾಗಿಯೇ ಸಾಯುವಾಗ ಮಗುವಿನ ಸ್ಥಿತಿಯೇ ಬಂದಿರ್ತಾನೆ ಅಲ್ವಾ. ಸೊ ಇವಾಗ ಏನ್ ಮಾಡ್ಕೋಬೇಕು ಅಂದ್ರೆ, ನೀವು ಒಳ್ಳೇದನ್ನ ತಗೊಳ್ಬೇಕು, ಇರುವ ಕ್ಷಣವನ್ನ ಆನಂದಿಸ್ಬೇಕು, ಇರುವ ಕ್ಷಣದಲ್ಲಿ ನೀವು ಬದುಕಬೇಕು, ಸಂತೋಷವಾಗಿರ್ಬೇಕು. ಬೇರೆ ಎಲ್ಲ ಯೋಚನೆಗಳನ್ನ ಬಿಟ್ಟು ಬಿಡಿ. ಅನ್ನ ಇದೆ, ನೀರಿದೆ, ಸೂರಿದೆ, ಎಲ್ಲ ಇದೆ, ನಾನಾಗಿರ್ಬೇಕು. ನೀವು ನಿಮಗೋಸ್ಕರ ಬದುಕಿ. ಇಷ್ಟು ಸಮಯ ಮೋಸ್ಟ್ಲಿ ನಿಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ನಿಮ್ಮ ಸಂಸಾರದವರಿಗೋ ಇವರಿಗೋ ಬದುಕಿದ್ದೀರಲ್ಲ. ಈಗಿನ ಬದುಕು ಏನಿದೆ ಇದು ನಿಮ್ಮ ಬದುಕು. ನೀವು ನಿಮಗಾಗಿ ಬದುಕಿ, ನೀವು ಸಂತೋಷವಾಗಿ. ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ನಾನು ಹೇಳಿದೆ ಅನ್ನ ನೀಡ್ಲಿಕ್ಕೆ ಕೂಡ ಯೋಗ ಬೇಕು ಅಂತ. ಅಂಥ ಯೋಗವನ್ನು ರಾಜಿಕ್ ಹಾಗೂ ಅವರ ಬಳಗದವರು ಪಡ್ಕೊಂಡು ಬಂದಿದ್ದಾರೆ ಅಲ್ವಾ. ನಾನು ಒಂದು ಕಡೆ ಊಟ ಮಾಡಿದ್ದೇನೆ, ನನಗೆ ಒಬ್ಬರಿಂದ ಊಟ ಸಿಕ್ಕಿದೆ ಅಂತ ಹೇಳಿದ್ರೆ ನನ್ನ ಹಣೆ ಬರಹದಲ್ಲಿ ಬರೆದಿದೆ, ನನಗೆ ಇವತ್ತು ಇಂಥವರಿಂದ ಊಟ ಸಿಗ್ತದೆ, ನಾನು ಊಟ ಮಾಡ್ತೇನೆ. ಸೊ ಇವರು ರಾಜಿಕ್ ಅವರು ಬಹಳ ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಲವಾರು ವರ್ಷಗಳಿಂದ ಮಾಡಿದ್ದಾರೆ. ಲಾಸ್ಟ್ ವರ್ಷ ನಿಮ್ಗೆ ಅವರಿಗೆ ಸ್ವಲ್ಪ ಅನಾನುಕೂಲ ಆದ ಕಾರಣ ಈ ಕಾರ್ಯಕ್ರಮವನ್ನು ಅವರು ಮಾಡ್ಲಿಲ್ಲ ಅಂತ ಹೇಳಿದ್ರು. ಇನ್ನು ಈ ಭಗವಂತನು ರಾಜಿಕ್ ಅವರಿಗೆ ಇಂಥದ್ದು ವರ್ಷಕ್ಕೆ 1-2 ಸಲ ಅಲ್ಲ, ಪ್ರತಿದಿನವೂ ಮಾಡುವಂತಹ ಅವಕಾಶವನ್ನು ಆ ದೇವರು ಅವರಿಗೆ ಕರುಣಿಸಿ ಕೊಡ್ಲಿ. ಹಾಗೆ ದಾನಿಗಳು ಕೂಡ ಅವರಿಗೆ ಕೈ ಜೋಡಿಸ್ಲಿ. ಪ್ರತ್ಯಕ್ಷವಾಗಿ ಅವರಿಗೆ ಬರ್ಲಿಕ್ಕೆ ಆಗದಿದ್ರು ಪರೋಕ್ಷವಾಗಿ ದಾನ ಧರ್ಮವನ್ನ ಮಾಡುವ ಮೂಲಕ ಇಲ್ಲದವರಿಗೆ ಸಿಗುವ ಹಾಗೆ ಮಾಡ್ಲಿ ಅಂತ ಹಾರೈಸ್ತಾ, ನೀವೆಲ್ಲ ಬೇಗ ಗುಣಮುಖರಾಗಿ ಇನ್ನೊಮ್ಮೆ ನಾವು ಬರುವಾಗ ಚಂದವಾಗಿ ನೀವು ಕೈ ನೀಡಿ ಮಾತನಾಡುವಾಗೆ ಆಗ್ಲಿ ಅಂತ ಹಾರೈಸುತ್ತಾ ನನಗೆ ಮಾತನಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಪುರಸ್ಕೃತ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಇದರ ಸ್ಥಾಪಕಾಧ್ಯಕ್ಷರಾದ ಶ್ರೀಯುತ ರಾಜಿಕ್ ಉಳ್ಳಾಲ್ ರವರು ಈದ್ ಉಲ್ ಫಿತರ್ನ ಒಂದು ಸಂದೇಶವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಹೆಲ್ಪ್ ಇಂಡಿಯಾ ಫೌಂಡೇಶನ್ ನ ಜಾಕೀರ್ ಉಲ್ಲಾಲ್ ಎಲ್ಲಾ ಕಾರ್ಯಕ್ರಮಕ್ಕೂ ಒಂದು ಮುಂದೆ ಬಂದು ಫ್ರಂಟ್ ಲೈನ್ ಅಲ್ಲಿ ಕೆಲಸ ಮಾಡುವಂತ, ರಾತ್ರಿ ಹಗಲು ದುಡಿದಂತ ಒಂದು ವ್ಯಕ್ತಿ ಜಾಕೀರ್ ಉಲ್ಲಾಲ್. ಇಕ್ಲಾಸ್ ಅಂತಲ್ಲಿ ಅವ್ರದ್ದು ಟ್ರಾವೆಲ್ಸ್ ಏಜೆಂಟ್ ಇದೆ. ಹೆಲ್ಪ್ ಇಂಡಿಯಾ ಫೌಂಡೇಶನ್ ಆಕ್ಚುಲಿ ನಾನು ಸುಮಾರು 10 ವರ್ಷದಿಂದ ಈ ಚಾರಿಟಿಯನ್ನು ಮಾಡಿದ್ದೆ. ಇದು ಚಾರಿಟಿ ಮಾಡಲಿಕ್ಕೆ ಒಂದು ಕಾರಣ ಮೀಡಿಯಾಕರ್ತರು ಅಂತ ಹೇಳ್ಬೋದು. ಯಾಕೆಂದ್ರೆ ನಾನು ಸುಮಾರು ಒಂದು 20 ವರ್ಷ ಮುಂಚೆ ಈ ಸೋಷಿಯಲ್ ವರ್ಕ್ ಅಲ್ಲಿ ತುಂಬಾ ಇಂಟ್ರೆಸ್ಟ್. ನಾನು ಚಿಕ್ಕದಿಂದಲೇ ಮನೆಯಲ್ಲಿ ಪ್ರಾಣಿ ಪಕ್ಷಿ ಇಂಥದ್ದೆಲ್ಲ ಸಾಕ್ತಾ ಇದ್ದೆ. ಅದರಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಅದರ ನಂತರ ಚೇಂಜಸ್ ಆಗಿ ಈ ಹುಷಾರಿಲ್ಲದಂತ ಯಾರಾದರೂ ಸ್ವಲ್ಪ ಮಾನಸಿಕ ಅಸ್ವಸ್ಥ ಇದ್ದವರಿಗೆ
ಈಗ ನಮ್ದೊಂದು ರೆಸ್ಟೋರೆಂಟ್ ಇತ್ತು. 20 ವರ್ಷ ಮುಂಚೆ ನಾನು ಅಲ್ಲಿ ಭಿಕ್ಷೆ ಬೇಡಲಿಕ್ಕೆ ಬರ್ತಾ ಇದ್ದವರನ್ನು ನಮ್ಮ ಆಫೀಸಲ್ಲಿ ಇದ್ದು ಅದನ್ನು ನೋಡಿ ನೋಡಿ ಅವರ ಮೇಲೆ ಏನೋ ಒಂದು ನನಗೆ ತುಂಬಾ ಫೀಲಿಂಗ್ ಆಗಿ ಒಬ್ಬೊಬ್ಬರಿಗೆ ನಾನೇ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಅವರಿಗೆ ಡ್ರೆಸ್ ಎಲ್ಲ ಹಾಕಿ, ಅವತ್ತು ನನ್ನ ಕೈಯಿಂದ ಆದಂತ ಕೆಲಸ ಅಷ್ಟೇ. ಒಬ್ಬೊಬ್ಬರಿಗೆ ಸ್ನಾನ ಮಾಡಿಸಿ ನನ್ನ ಡ್ರೆಸ್ ಅನ್ನು ಅಲ್ಲಿ ಸ್ಟಾಕ್ ಇಟ್ಟಿದ್ದೆ. ಅವರಿಗೆ ಒಮ್ಮೆ ಫ್ರೆಶ್ ಮಾಡಿ ಕಲಿಸುವಂತ ಕೆಲಸ ಮಾಡ್ತಾ ಇದ್ದೆ. ಹಾಗೆ ಸುಮಾರು ಒಂದು 1000ಕ್ಕಿಂತ ಹೆಚ್ಚು ಜನರನ್ನು ಮಾಡಿದ್ದೆ ಒಂದು 10 ವರ್ಷದಿಂದ ಇಂಡಿವಿಜುವಲ್ ಆಗಿ. ಅದು ಸ್ವಲ್ಪ ಸ್ವಲ್ಪ ಪ್ರಚಾರಕ್ಕೆ ಬಂದು ಸನ್ಮಾನವನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡಿದರು. ಅದರ ನಂತರ ಮೀಡಿಯಾ ಲೆವೆಲಲ್ಲಿ ಅದು ದೊಡ್ಡ ಪ್ರಚಾರಕ್ಕೆ ಬಂತು. ಆವಾಗ ಮೀಡಿಯಾದವರು ನೀವು ಏನೋ ಮಾಡ್ತಾ ಇದ್ದೀರಿ ಸಮಾಜದಲ್ಲಿ ಒಳ್ಳೆ ಕೆಲಸ, ನೀವು ಒಂದು ಚಾರಿಟಿ ಮಾಡಿ ಅಂತ ಹೇಳಿ ನಮಗೆ ಒತ್ತಾಯ ಮಾಡಿದ್ರು. ಆ ಒತ್ತಾಯ ಮೇಲೆ ಚಾರಿಟಿಯನ್ನು ನಮ್ಮ ಫ್ರೆಂಡ್ಸ್ಗಳೆಲ್ಲ ಸೇರಿಸಿ ಇದೊಂದು ಚಾರಿಟಿ ಮಾಡಿ ಈಗ ನಾವು 10 ವರ್ಷ ಆಯಿತು. ಅದು ನಿಜವಾಗಿ ನಾನು ಮಾಡ್ತಾ ಇದ್ದಂತ ಒಂದು ಕತ್ತಲಲ್ಲಿ ಚಿಕ್ಕ ಕೆಲಸ ಮಾಡ್ತಾ ಇದ್ದೆ. ಅದು ನಮ್ಮ ಚಾರಿಟಿ ಮಾಡಿದ ನಂತರ ನಾವು ದೊಡ್ಡ ಅಂಕೆಯಲ್ಲಿ ಬೇರೆ ಬೇರೆ ಏನೆಲ್ಲ ಇದೆ ಕಾರ್ಯಕ್ರಮ ಅದನ್ನು ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ತುಂಬಾ ಜನರಿಗೆ ತುಂಬಾ ಹೆಲ್ಪ್ ಆಗುವಂತ ಕಾರ್ಯಕ್ರಮ ಮಾಡಿದ್ದೇವೆ. ಮತ್ತೆ ಈ ಕಾನ್ಸೆಪ್ಟ್ ನಾವು ಈಗ ಹಬ್ಬ 10 ವರ್ಷ ಆಯಿತು. ಎವ್ರಿ 1 ವರ್ಷದಲ್ಲಿ 2 ಹಬ್ಬ ಬರ್ತದೆ ನಮ್ದು. ಆ 2 ಹಬ್ಬಕ್ಕೂ ನಾವು ನಮ್ಮ ಮನೆಯಲ್ಲಿ ಬೆಳಗ್ಗೆ ನಂತರ ಗೆಸ್ಟ್ ಅಣ್ಣ ತಮ್ಮ ಎಲ್ಲ ಫ್ಯಾಮಿಲಿ ಬರ್ತಾ ಇರ್ತಾರೆ. ನಾವು ಇದಕ್ಕೆ ಸೆಟ್ ಆಗಿದ್ದೇವೆ. ನಾವು ಯಾರು ನಮ್ಮ ಹೆಲ್ಪ್ ಇಂಡಿಯಾ ಫೌಂಡೇಶನ್ ವತಿಯಿಂದ ಫ್ಯಾಮಿಲಿಯಲ್ಲಿ ಹಬ್ಬ ದಿವಸ ಅಂದ್ರೆ ನಾವು ಯಾರವರ ಮನೆಗೆ ಹೋಗುದು, ನಮ್ಮ ಫ್ಯಾಮಿಲಿ ಅವರು ನಮ್ಮ ಮನೆಗೆ ಬರುದು, ಹಾಗೆ ನೆಂಟರು ಇರುವಂತ ದಿವಸ. ನಾವು ಇವತ್ತಿನ ದಿವಸ ನಾವು ಒಂದು ಫಿಕ್ಸ್ ಮಾಡಿದ್ದು ಹೆಲ್ಪ್ ಇಂಡಿಯಾ ಫೌಂಡೇಶನ್ ನಾವು ಯಾವ ತನಕ ಇರ್ತೇವೆ, ನಾವು ಇಂಥ ಜಾಗದಲ್ಲಿ ಎಲ್ಲಿಯಾದ್ರೂ ಅನಾಥಾಶ್ರಮ ಹಾಸ್ಪಿಟಲ್ ಎಲ್ಲಿ ಇರ್ತದೆ ಅಲ್ಲಿ ರೋಗಿಗಳೊಟ್ಟಿಗೆ ಅಲ್ಲಿ ನಮ್ಮ ಅಣ್ಣ ತಮ್ಮಂದರು ಹೀಗೆ ಇರ್ತಾರೆ. ಬೇಸರದಲ್ಲಿ ಏನಾದರೂ ನಮ್ಗೆ ಎಲ್ಲ ದಿವಸ ದೇವರು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಒಂದು ದಿವಸ ಆದ್ರೂ ಒಳ್ಳೆ ದಿವಸವನ್ನು ಅವರೊಟ್ಟಿಗೆ ಹಬ್ಬವನ್ನು ಮಾಡುವಂತ ನಮ್ಮ ಭಾವನದಿಂದ ಇದು ಸ್ಟಾರ್ಟ್ ಮಾಡಿದ್ದೇವೆ. ದೇವರು ಇದನ್ನು ನಮ್ಗೆ ಹೀಗೆ ಕಂಟಿನ್ಯೂ ಮಾಡಲಿಕ್ಕೆ ಎಲ್ಲರೂ ಪ್ರೇಯರ್ ಮಾಡಿ. ಮತ್ತೆ ಹೆಲ್ಪ್ ಇಂಡಿಯಾ ಫೌಂಡೇಶನ್ ನಾವು ಏನೆಲ್ಲ ಈಗ ಮಾಡಿದ್ದೇವೆ ಇದು ಅದೇ ರೀತಿ ಇದರ ದೊಡ್ಡ ಭಾಗ ನಮ್ಮ ಇಲ್ಲಿ ಆಶ್ರಮದ ರೋಹಿತ್ ಅವರು, ಇವರು ಡೈಲಿ ಊಟ ಕೊಡ್ತಾರೆ. ಇವರನ್ನು ನಾವು ಎಷ್ಟೇ ಹೇಳಿದ್ರು ಸಾಕಾಗ್ಲಿಕ್ಕಿಲ್ಲ. ಅವರಿಗಾಗಿ ನೀವು ದೇವರ ಹತ್ರ ಪ್ರಾರ್ಥನೆ ಮಾಡಿ. ಮತ್ತು ನೀವೆಲ್ಲ ಗುಣಮುಖರಾಗಿ ಒಂದು ಹೊರಗೆ ಬರಬೇಕು. ನೀವು ಆ ಕಾನ್ಫಿಡೆನ್ಸ್ ಬೇಕು. ಬೇಸರದಿಂದ ಎಲ್ಲದಕ್ಕೆ ಮದ್ದಿದೆ ಬೇಸರ, ನಿಮ್ಮ ನೋವು ಅದನ್ನು ನೀವೇ ಮಾಡಬೇಕು. ಅದಕ್ಕೆ ಟ್ರೀಟ್ಮೆಂಟ್ ಏನಿಲ್ಲ. ಟ್ರೀಟ್ಮೆಂಟ್ ಡಾಕ್ಟರಿಗೆ ಯಾರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ನಿಮ್ಮ ಏನು ಬೇಸರ ಇದೆ, ನೀವು ಸೋತು ಹೋಗಿದ್ದೀರಿ ಲೈಫಲ್ಲಿ ಎಲ್ಲ ಆಗ್ತದೆ. ಒಂದು ಮಿನಿಟ್ ಅಲ್ಲಿ ಲೈಫ್ ಹಾಳಾಗ್ತದೆ. ಈಗ ಹಾಳಾಗ್ಲಿಕ್ಕೆ ಲೈಫ್ ತುಂಬಾ ಹೊತ್ತು ಬೇಡ. ಯಾರು ಎಲ್ಲಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ನೀವು ಮೊದಲು ಹೇಗಿದ್ರು ಈಗ ಹೇಗಿದ್ದೀರಿ ಇದೆಲ್ಲ ನಾವು ಯೋಚನೆ ಮಾಡಿದ್ರೆ ಲೈಫ್ ಏನಿಲ್ಲ. ಈಗ ನಾವು ಇಲ್ಲಿ ಇದ್ದೇವೆ, ನಾಳೆ ನಾವು ಅಲ್ಲಿ ಬರ್ಲಿಕ್ಕೂ ಸಾಕು. ಅಲ್ಲಿದ್ದವ್ರು ಇಲ್ಲಿ ಇದು ದೇವರ ಕೆಲಸ, ಇದು ನಿಮ್ಮ ಕೆಲಸ ಅಲ್ಲ. ಇದೆಲ್ಲ ದೇವರು ಮಾಡುದು. ಯಾರನ್ನು ಹೇಗೆ ಮಾಡುದು ಅದೆಲ್ಲ ದೇವರು. ಒಬ್ಬರನ್ನು ಕೆಳಗೆ ತರುದು ಮೇಲೆ ತರುದು ಅದು ದೇವರ ಕೆಲಸ. ದೇವರ ಮೇಲೆ ನಂಬಿಕೆ ಇಟ್ಟು ನಾವು ಇದನ್ನು ಮುಂದೆ ಹೋದ್ರೆ ಈ ಮನಸ್ಸನ್ನು ಸ್ಟ್ರಾಂಗ್ ಮಾಡಿ ಮುಂದೆ ಬರಬೇಕು. ಓಕೆ, ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗುದಿಲ್ಲ. ಯಾಕೆಂದ್ರೆ
ಕಾರ್ಯಕ್ರಮಕ್ಕೆ ಈಗಾಗಲೇ ಶ್ರೀಯುತ UT ಖಾದರ್ ಅವರು ನಮ್ಮನ್ನು ಬಂದು ತಲುಪಿದ್ದಾರೆ. ಈದ್ ಉಲ್ ಫಿತರ್ ಹಬ್ಬದ ಒಂದೆರಡು ಸಂದೇಶವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಡ್ತೀನಿ. ಹೆಲ್ಪ್ ಇಂಡಿಯಾ ಫೌಂಡೇಶನ್ ವತಿಯಿಂದ ಈದ್ ಹಬ್ಬದ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಇರುವಂಥ ಎಲ್ಲ ನಮ್ಮ ಸೋದರಿಗೆ ಬಹುಶಃ ಔತಣಕೂಟವನ್ನು ಏರ್ಪಡಿಸುವಂತಹ ಈ ಒಂದು ಅರ್ಥಪೂರ್ಣ ಸಮಾರಂಭದಲ್ಲಿ ನಮ್ಮ ಜೊತೆ ಉಪಸ್ಥಿತವಂತಹ ನಮ್ಮ ಸನ್ಮಿತರಾಗಿರುವಂತಹ ಖ್ಯಾತ ಅಡ್ವೊಕೇಟ್ ಆಗಿರುವಂತಹ ಅರುಣ್ ಬಂಗೇರ್ ಅವರೇ, ದರ್ಗಾ ಸಮಿತಿಯ ಉಪಾಧ್ಯಕ್ಷರಾದಂಥ ಹಸೇನಾರ್ ಅವರೇ, ಬಹುಶಃ ನಮ್ಮ ಸಾಮಾಜಿಕ ಪವಿತ್ರ ಅವರೇ, ಅತಿಥಿ ನಮ್ಮ ಸಾಹಿತ್ಯ ಮತ್ತು ಸಂಸ್ಕೃತಿ ಕ್ಷೇತ್ರದಲ್ಲಿ ವಿಷಯ ಪಡೆದುಕೊಂಡು ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ಸನ್ಮಿತರಾಗಿರುವಂತಹ ಅರುಣ್ ಅವರೇ, ಅದೇ ಮುಸ್ತಫರ್ ಅವರೇ, ಶ್ರೀದ್ ಅವರೇ, ನಮ್ಮ ಸಂಸ್ಥೆಯ ಪದಾಧಿಕಾರಿ ಜಾಕಿರ್ ಅವರೇ, ಇಸ್ಮಾಯಿಲ್ ಅಖರ್ ಅವರೇ, ಅದೇ ರೀತಿ ನಮ್ಮ ಬದ್ರುದ್ದೀನ್ ಅವರೇ, ಮುಂದೆ ಎಲ್ಲ ನಮ್ಮ ಅದೇ ರೀತಿ ಎಲ್ಲ ಕಾರ್ಯಕ್ರಮದ ಮುಖ್ಯವಾಗಿ ಅಧ್ಯಕ್ಷರಾಗಿರುವಂತಹ ರಾಸಿಕ್ ಲಾಲ್ ಅವರೇ, ಮುಂದಿರುವ ಎಲ್ಲ ನಮ್ಮ ಗೌರವ ಹಿರಿಯ ಗಣ್ಯ ವ್ಯಕ್ತಿಗಳೇ, ಸೋದರರೇ, ಆತ್ಮೀಯರೇ, ಅಡಿಯಲ್ಲಿ ನಿಮ್ಮೆಲ್ಲರೂ ಕೂಡ ಸೋದರರು, ತಂದೆ ತಾಯಿಂದ ರೀತಿಯಲ್ಲಿ ನೋಡಿಕೊಳ್ಳೋದು ನಮಗೆ ಅತ್ಯಂತ ಸಂತೋಷ. ಆದ ಕಾರಣ ಬಹುಶಃ ಯಾವಾಗಲೂ ನಾವು ಸಂತೋಷ ಇರಬೇಕಂತೇಳಿ ನಮ್ಮೆಲ್ಲರ ಪ್ರತಿಯೊಬ್ಬರು ಕೂಡ ಕಾಣಿಕೆ, ಕೋರಿಕೆ ಮತ್ತು ನಮ್ಮ ಪ್ರಾರ್ಥನೆ ಕೂಡ ಇವತ್ತು ಆಗ್ತದೆ. ಪ್ರತಿಯೊಂದು ಹಬ್ಬಕ್ಕೂ ಕೂಡ ಒಂದು ಸಂದೇಶ ಇದೆ. ಪ್ರತಿಯೊಂದು ಹಬ್ಬದ ಸಂದೇಶವು ಕೂಡ ಪ್ರೀತಿ, ಸೋದರತೆ, ಸಮಾನತೆ, ಸೌಹಾರ್ದತೆ, ಸಂತೋಷದ ವಾತಾವರಣ, ಇದು ಪ್ರತಿಯೊಂದು ಹಬ್ಬದ ಸಂದೇಶ ಇವತ್ತು ಆಗಿದೆ. ಅದೇ ರೀತಿ ಇವತ್ತು ಈದ್ ಹಬ್ಬವು ಕೂಡ ಇದೇ ರೀತಿ ಎಲ್ಲ ನಾವು ಮಾತ್ರ ಸಂತೋಷ ಅಲ್ಲ, ಸರ್ವರು ಕೂಡ ಸಂತೋಷದಿಂದ ಇರುವಂಥ ಅವಕಾಶ ಇರಬೇಕು. ಪ್ರೀತಿ ವಿಶ್ವಾಸದ ಒಂದು ವ್ಯವಸ್ಥೆ ಬೆಳೆಸ್ಕೊಳ್ಬೇಕು. ಪರಸ್ಪರ ಸಂಸ್ಕೃತಿ ಅರ್ಥ ಮಾಡಿಕೊಂಡು ಶಾಂತಿಯ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ ಇದು ನಿರ್ಮಾಣ ಮಾಡುವ ಉದ್ದೇಶ ಒಂದು ಹಬ್ಬ ಇವತ್ತು ಆಗುವುದು. ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಬಹುಶಃ ನಿಮ್ಮ ಆ ಒಂದು ಸಂತೋಷದ ಇಲ್ಲಿ ಕಲಿಯುವಂಥ ಅವಕಾಶ ಆಗಲಿ. ಅದಕ್ಕಾಗಿ ನಾನು ನಿಮಗೆಲ್ಲ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ಮತ್ತೊಮ್ಮೆ ನಮ್ಮ ರಸಿಕ್ ಮತ್ತು ಅವರು ಹೆಲ್ಪ್ ಇಂಡಿಯಾ ಫೌಂಡೇಶನ್ ಸರ್ವ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಬಹುಶಃ ನಮಗೆ ಪ್ರಾರ್ಥನೆ ನಮಗೆಲ್ಲರಿಗೂ ಕೂಡ ಇರಲಿ ಅಂತ ಕೇಳಿಕೊಳ್ತಾ ನನ್ನೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ನಾನಿನ್ನಲಿ ಬೆರೆವಂತ ಮನಸಾಗಿದೆ, ಈ ಬಂಧನ ಬಹುಜನ್ಮದ ಕಥೆಯೆಂದು ಮನ ಹೇಳಿದೆ. ಈ ಬಂಧನ ಬಹುಜನ್ಮದ ಕಥೆಯೆಂದು ಮನ ಹೇಳಿದೆ. ಅಮ್ಮ 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 ಬಾಳಲ್ಲಿ ನಾ ಬರೆದೆ ಹೊಸ ಪ್ರೇಮ ಕಾದಂಬರಿ. ಓ ಒಡಲಲ್ಲಿ ನಾ ಬರೆದೆ ಕಣ್ಣೀರ ಕಾದಂಬರಿ. ಶ್ರುತಿ ಸೇರಿದೆ ಬಾಳು ಹಿತವಾಗಿದೆ, ಲಾಲಾಲ ಸುರಲೋಕದ ಅಮ್ಮ ಮಣುದಲೆ ಪುನಕಲು ಬರ್ತರಿತ್ತಲ ಎಕ್ಕ ಸಕ ಸಕಲ. ಅರಮನೆ ಮೇಲೆ ನೀನಿರುವಾಗ ದೀಪ ಏತಕ್ಕೆ, ಮಮ್ಮಿ ಡ್ಯಾಡಿ ರಾಜ ರಾಣಿಯ ಇರುವಾಗ ಚಿಂತೆ ಏತಕ್ಕೆ. ನೀ ಬಾ ಬೇಗ ಈ ನೋವ ನೀ ಕೇಳೀಗ, ಮೆಲ್ಲನೆ ಜಾರಿ ನಮ್ಮನು ಸೇರಿ ಕಿರಣವ ಬೀರುವ ಮಾಮ ಚಂದ ಮಾಮ. मेरी कहानी है दो गाना है गाना है एक प्यार का नगमा
ಭವಾನಿ. ರಾಘವೇಂದ್ರ 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 ಎನ್ನಿರಿ, ನಾಮ ಸ್ಮರಣೆಯಿಂದ ನಿಜ ನಂದವನ್ನು ಹೊಂದಿರಿ. ರಾಘವೇಂದ್ರ 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 ಎನ್ನಿರಿ, ನಾಮ ಸ್ಮರಣೆಯಿಂದ ನಿಜ ನಂದವನ್ನು ಹೊಂದಿರಿ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಎನ್ನಿರಿ, ನಾನು ಎಂಬ ಮೋಹ ಮರೆತು ಎಂದು ಅವನ ನಂಬಿರಿ. ಕೊಡುವುದೆಲ್ಲ ಕೊಡುವನವನು, ನಮ್ಗೆ ಚಿಂತೆ ಏತಕಿ, ಜ್ಞಾನ ಶಕ್ತಿ ಇರಲು ನಮ್ಗೆ ಜ್ಞಾನ ಗೀತೆ ಯಾತಕಿ. ರಾಘವೇಂದ್ರ 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 ಎನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ನೋಡಿದ್ರಲ್ಲ, ನನಗೆ ಅವರ ಪರಿಚಯ ಇದೆ. ಯಾರು ಮುಂದೆ ನೀವು ಮಾತಾಡಿದ್ರಿ, ಬ್ಲ್ಯಾಕ್ ಡ್ರೆಸ್ ಹಾಕಿದ್ದಾರೆ. ಹೌದಾ? ಮಾಡಿರ್ಬೋದು, ಜೂನಿಯರ್ ರೋಲ್ ಏನೋ ಮಾಡಿದ್ರಿ. ಹೌದು, ಇರ್ಬೋದು. ಕರೆಕ್ಟ್ ಶುನೇಶ್ವರಪ್ಪ. ಅದು ಹೌದು, ಸನ್ಯಾಸಿ ರೋಲ್. ಹೌದು, ಅದು ಇವರು ನಮ್ಮ ಚಿನ್ನ ಕಾಸರಗೋಡು ಡೈರೆಕ್ಷನ್ ಮಾಡಿದ ಅಂತ. ಹೌದು, ವೇಣುಗೋಪಾಲ್ ಕಾಸರಗೋಡು ಬರ್ದದ್ದು. ಚಿನ್ನ ಕಾಸರಗೋಡು ಅದನ್ನು ನಿರ್ದೇಶನ ಮಾಡಿದ. ಆಗ ಸಣ್ಣ ಮಕ್ಕಳು ಸಿಗೋದಿಲ್ಲ, ನೀವು ಸ್ವಲ್ಪ ಸಣ್ಣ ಇದ್ದೀರಿ, ಆಗ ನಿಮ್ಮನ್ನು ಆ ರೋಲ್ಗೆ ಇದು ಮಾಡಿ. ಅದರ ನಂತರ ಅದು ತುಂಬ ಶೋ ಆಗಿದೆ. ಆನಂತರ ತುಂಬಾ ಹೆಸರು ತಂದು ಕೊಟ್ಟ ನಾಟಕ ಅಂದ್ರೆ ನನಗೆ ಕೋರ್ಟ್ ಮಾಸ್ಟರ್. ಅದರ ಡೈಲಾಗ್ಗಳೆಲ್ಲ ಮಿಲಿಟರಿಯ ಡೈಲಾಗ್ಗಳು. ಅದನ್ನು ಇಲ್ಲಿ ಪ್ರೆಸೆಂಟ್ ಮಾಡೋದು ಕಷ್ಟ ಆಗ್ತದೆ, ಸ್ವಲ್ಪ ಕಷ್ಟ. ಹೌದೌದು, ಅದು ನಾನು ತುಂಬ ಶೋ ಮಾಡಿದ್ದೇನೆ. ನಾನು ಸಾಧಾರಣ ಒಂದು ಕೆಲವು ಊರುಗಳಿಗೆಲ್ಲ ಸುತ್ತಾಡಿದೆ. ನಾನು ಒಂದು 60 ಶೋ ಏನಾಗಿದೆ. ಬೆಂಗಳೂರಿಗೆ ಹೋಗಿದ್ದೆ, ಮೈಸೂರು, ಗದಗ, ಕರ್ನಾಟಕ ಥ್ರೂಔಟ್ ನಾವು ಇದಾಗಿದ್ದೆ. ಮತ್ತೆ ತುಂಬ ಕಡೆ. ಮತ್ತೆ ಇವರು ಹೇಳಿದ್ರು ಅರುಣ್ ಬಂಗೇರ್ ನನಗೆ ಪರಿಚಯ ಇದೆ, ಅವರಿಗೂ ನೋಡಿರ್ಬೋದು ಅಷ್ಟೇ. ನಾನು ಅವರ ಮದುವೆ ಕೂಡ ನಾನು ಹೋಗಿದ್ದೆ. ಅರುಣ್ ಬಂಗೇರ್. ಅದು ಕಾರಣ ಏನಂದ್ರೆ, ನಿಮ್ಮ ಭಾವ ಸುನಿಲ್ ಲಂಡನ್ನಲ್ಲಿದ್ದೇನೆ. ಹೌದೌದು, ಅವರು ನನ್ನ ತುಂಬ. ಹೌದಾ? ಎಲ್ಲಿ? ಹೌದೌದು, ಅವರು ಇಲ್ಲಿ ತಂದ ಬಿಟ್ಟು ಮತ್ತೆ ಲಂಡನ್ಗೆ ಹೋದ ನಂತರ ನನಗೆ ಸ್ವಲ್ಪ ಟಚ್ ಕಡಿಮೆ. ಯಾಕಂದ್ರೆ ಬಂದ್ರೆ ಮಾತ್ರ ನನಗೆ ಫೋನ್ ಮಾಡ್ತಾರೆ. ನಾವು 1-2 ದಿವಸ. ನನ್ನ ಹೆಸರು ಜಗನ್ನಾಥ್ ಅಂತ. ಅವ್ರಿಗೆ ಹೇಳಿದ್ರೆ ಗೊತ್ತಾಗ್ಬೋದು, ಜಗನ್ನಾಥ್ ಅಂತ. ಹಾಗೆ ನಿಮ್ಮ ಮನೆಯ ಫಂಕ್ಷನ್ಗೆಲ್ಲ ನನಗೆ ಯಾವಾಗಲೂ ಇನ್ವಿಟೇಷನ್ ಇರುತ್ತೆ. ಹೌದಾ? ಹುಚ್ಚಲ್ಲ, ಅದು ಹವ್ಯಾಸ ಅಷ್ಟೇ. ಹವ್ಯಾಸ, ಹಣಕ್ಕಾಗಿ ಮಾಡುವುದಲ್ಲ ನಾವಲ್ಲ. ಮತ್ತು ಇವರು ಮೊನ್ನೆ ಇತ್ತೀಚೆಗೆ ನಾನು ಇವರು ನೋಡಿದ್ದೇನೆ. ನನ್ನ ಆಫೀಸಿಗೆ ಇವರು ಬಂದಿದ್ದರು. ಈಗ ನಾನು ರಿಟೈರ್ಡ್ ಆಗಿ 2 ವರ್ಷ ಆಯಿತು. ಅದರ ನಂತರ ಮೊನ್ನೆ ನನ್ನ ಆಫೀಸಿಗೆ ಹೋದಾಗ ಇವರು ಯಾವುದೋ ಒಂದು ಫಂಕ್ಷನ್ಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದರು. ಅಲ್ಲಿ ಭಾಷಣ ಎಲ್ಲ ಮಾಡಿದರು. ಆಗ ನಾನು ನೋಡಿದ್ದೆ. ಮತ್ತು ತೊಕ್ಕೋಟಲ್ಲೆಲ್ಲ ಆಚೆ ಹೋಗುವಾಗೆಲ್ಲ ನಾನು ಹೌದೌದು, ನಿಮ್ಮ ಹೆಸರು ನನಗೆ ಮಾತ್ರ ಗೊತ್ತಿಲ್ಲ. ಅರುಣಲ್ಲ? ಹೌದು, ಎಲ್ಲ ಕಟ್ಔಟ್ ಎಲ್ಲ ಬಿದ್ದಿತ್ತು ನಿಮ್ದೊಮ್ಮೆ ನನ್ನ. ಹೌದೌದು. ಹಾಗೆ ಅರುಣ್ ಬಂಗೇರದ್ ಅವ್ರು ಕೇಳಿದ್ರು, ಆಗ ಪರಿಚಯ ಇದೆ. ನನಗೆ ಪರಿಚಯ ಉಂಟು. ಪರಿಚಯ ಅಂದ್ರೆ ಅವರಿಗೆ ಪರಿಚಯ ಇರ್ಲಿಕ್ಕಿಲ್ಲ, ನನಗೆ ಉಂಟು ನೋಡಿ. ಮತ್ತು ಸುನಿಲ್ ಮುಖಾಂತರ ಅಷ್ಟೇ. ಡೈಲಾಗ್ ಹೇಗೆ ಹೇಳೋದು? ಅದು ತುಂಬ ಸೀರಿಯಸ್ ಪ್ಲೇ. ಅದರಲ್ಲಿ ಕಾಮಿಡಿ ರೋಲ್ಗಳು ಇಲ್ಲ ಅದರಲ್ಲಿ. ಅದು ಅಂತ ಹೇಳಿದ್ರೆ ಅದು ತುಂಬ ಮೈಸೂರಿನವರು, ಬೆಂಗಳೂರಿನವರು ತುಂಬ ಮೆಚ್ಚಿದಂಥ ನಾಟಕ. ಅವರಿಗೆ ನಮ್ಮ ಹಾಗೆ ಅವರಿಗೆ ಮಾಡ್ಲಿಕ್ಕೆ ಆಗಲಿಲ್ಲ ಆ ನಾಟಕ ಬೆಂಗಳೂರಿನಲ್ಲಿ. ಆ ಹೊತ್ತಿಗೆ ನಾನು ರೆಜಿಮೆಂಟ್ನ ಗಾರ್ಡ್ ರೂಮ್ ಹತ್ರ ಇದ್ದೆ. ಇಲ್ಲ, ಡ್ಯೂಟಿ ಮೇಲೆ. ಆ ರಾತ್ರಿ ಲೈಟ್ ಇರಲಿಲ್ಲ. ಗಾರ್ಡ್ ರೂಮ್ ಪಕ್ಕದಲ್ಲೇ ನನ್ನ ಕ್ವಾರ್ಟರ್ಸ್ ಇದೆ. ಅವತ್ತು ಸೆಕೆ ಬಹಳ ಇತ್ತು. ಅಲ್ಲೇ ಹತ್ತಿರದ ಮೈದಾನದಲ್ಲಿ ಹವಾಲ್ದಾರ್ ರಾಜ್ ಸಿಂಗ್ ಜೊತೆಗೆ ತಿರುಗಾಡ್ತಿದ್ದೆ. ಅದು ತುಂಬ ಸಮಯ ಆಯಿತು ನಾಟಕ ಮಾಡದೆ. ಇದೇ ಇಷ್ಟೇ ಅದು. ಹೌದಾ? ಹೌದು.
ಅದು ಈಗ ನಾನು ಮತ್ತೆ ಈಗ ಇತ್ತೀಚೆಗೆ ನಾನು ತುಂಬ ಸ್ವಲ್ಪ ಹುಷಾರಿಲ್ಲದೆ ಬಿದ್ದೆ. ಅದು ನನ್ನ ಸ್ನೇಹಿತರೆಲ್ಲ ಸೇರಿ ನನ್ನನ್ನು ಇಲ್ಲಿ ಜಾಯಿನ್ ಮಾಡಿದೆ. ಈಗ ಅದರ ನಂತರ ನಾನು ಹುಷಾರಾಗಿದ್ದೇನೆ. ಈಗ ತುಂಬ ಹುಷಾರಾಗಿದ್ದೇನೆ. ಮತ್ತೆ ಹುಷಾರಾದರೆ ಮತ್ತೆ ನಾನು ನಾಟಕಕ್ಕೆ ಮತ್ತೆ ವಾಪಸ್ ಹೌದು, ಆ ನಾಟಕಗಳಿಗೆ ಮತ್ತೆ ಬರ್ಬೋದು. ಅದು ಹೇಗಿದೆ ಮತ್ತೆಲ್ಲ ದೇವರ ಇದು ಅಷ್ಟೇ. ನಿಮ್ಮೆಲ್ಲ ಸಪೋರ್ಟ್ ಇದ್ರೆ ಖಂಡಿತ ಬರ್ತಾರೆ. ಈಗಲೂ ನನ್ನ ಕೇಳ್ತಾರೆ, ನಿಮ್ಮ ನಾಟಕ ಇಲ್ವಾ ಯಾವುದ್ರಲ್ಲಿ ಮಾಡ್ತಾ ಇದ್ದೀರಿ ಈಗ? ಹಾಗೆ ನೋಡಿದ್ರೆ ಒಂದು ಪಿಕ್ಚರಲ್ಲೂ ಮಾಡಿದ್ದೇನೆ. ಅದು ಹೇಳೋದು ಬೇಡ. ಆಯ್ತು, ಹಾಂ, ಅದೊಂದು 3-4 ತಿಂಗಳ ಆಯ್ತು ಬಂದಿರಲಿ ನಾನು.